ಧರ್ಮದ ಆಗಣದ ಸೋಮನಾಥ ದೇವರಿಗೆ ಸಾಷ್ಟಾಂಗ ಬರುವುದು, ಪರಿವಾರ ಶಕ್ತಿಗಳಿಗೆ ವಂದನೆ ಮಂತೊಂದು, ಪೂಜ್ಯ ತಂತ್ರವರಿಯರಿಗೆ ಮಾತ ಒಂದು ಸೇರಿದಂಚಿನ ಮಾತೆರೆಗಿಲ್ಲ ವಂದನೆ ಮಂತೊಂದು, ನಮ್ಮ ಸಂಕಲ್ಪ ಮಂತ್ರನಂಚಿನ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಅಂಜನೆ ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮದ ಒಂದು ಪೂರ್ವ ತಯಾರಿ ಸಭೆಟ್ಟು ನಮ್ಮಲ್ಲ ಸುರತ ಕ್ಷೇತ್ರದ ತಂತ್ರಿವರ್ಯರಂಚಿನ ಶ್ರೀ ಪದ್ಮನಾಭ ಹೆಚ್ಚಿರುತ್ತಾಯ ಪದ್ಮನಾಭ ತಂತ್ರಿಯನ್ನ ಸಾಷ್ಟಾಂಗ ಅಡ್ಡ ಬರೊಂದು ಅರಣ್ಯ ಈ ಲೇಸಿಗೆಯನ್ನು ಒತ್ತಿಡು ಸ್ವಾಗತ ಮಾಡ್ತಾರೆ. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ, ನಮ್ಮ ಮಾತಾಡಿದ ಪ್ರೀತಿದ ಶ್ರೀ ಬಿ ರವೀಂದ್ರನಾಥ್ ರೈ ಬೇರೆಲ್ಲ ನಮ್ಮ ಸಮಿತಿಯ ಪರವಾದ ಅಂಜನೆ ನಮ್ಮ ಕೋಟಿ ನಾಮಜಪ ಯಜ್ಞ ಸಮಿತಿಯ ಅಧ್ಯಕ್ಷರನ್ನ ಸಂತೋಷ್ ಕುಮಾರ್ ರೈ ಬೋಲ್ಯ ಬೇರೆಲ್ಲ ಹೋಗಿ ಸ್ವಾಗತ ಮಾಡ್ತಾರೆ. ಅಂಜನೆ ಧಾರ್ಮಿಕ ಪರಿಷತ್ತದ ಜಿಲ್ಲಾ ಸದಸ್ಯರನ್ನ ಸುರೇಶ್ ಭಟ್ನಗರ ಎಲ್ಲ ನ್ಯಾಮಂಟದ ವೇದಿಕೆ ಬರೋದು ವಿನಂತಿ ಮಾಡ್ತಾನೆ. ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಲ್ಲಾದ ಅಂಜನೆ ನಮ್ಮ ದಿನೇಶ್ ಪಣಿಕರ್ ಪೂಜ್ಯ ದೈವಜ್ಞರು ಅಲ್ಲ ವೇದಿಕೆ ಬರೋದು ವಿನಂತಿ ಮಾಡ್ತಾರೆ. ಮೂಕಾಂಬಿಕಾ ಕ್ಷೇತ್ರದ ಅಧ್ಯಕ್ಷರೇ ಮಧುಸೂದನಾಯ ಎಲ್ಲ ವೇದಿಕೆ ಬರೋದು ವಿನಂತಿ ಮಾಡ್ತಾರೆ. ನಮ್ಮ ಸಮಿತಿಯ ಪ್ರಮುಖರನ್ನ ಚಂದ್ರಶೇಖರ್ ಉಚ್ಚಿರ ಎಲ್ಲ ವೇದಿಕೆ ಬರೋದು ವಿನಂತಿ ಮಾಡ್ತಾನೆ. ಕಿಶೋರ್ ಏಕೂರ್ ನಮ್ಮ ಸಮಿತಿಯ ಉಪಾಧ್ಯಕ್ಷರು, ಲಕ್ಷ ಬಿಲ್ವಾರ್ಚನೆ ಸಮಿತಿಯ ಪ್ರಮುಖರು ಕಿಶೋರ್ ಏಕೂರ್ ಎಲ್ಲ ವೇದಿಕೆ ಬರೋದು. ಸೋಮೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ ಅಂಜನೆ ನಮ್ಮ ಸಮಿತಿಯ ಪ್ರಧಾನ ಸಂಚಾಲಕರನ್ನಂಚಿನ ರವಿಶಂಕರ್ ಸೋಮೇಶ್ವರ ಎಲ್ಲ ವೇದಿಕೆ ಬರೋದು ವಿನಂತಿ ಮಾಡ್ತಾನೆ. ಮಹಿಳಾ ಸಮಿತಿಯ ಅಧ್ಯಕ್ಷರೇ ದೇವಕಕ್ಕ ಅರ್ಲ ಎದುರು ಬರೋದು ವಿನಂತಿ ಮಾಡ್ತಾನೆ. ಸೇರಿದಂಚಿನ ಮಾತೆರೆಲ್ಲ ಸ್ವಾಗತ ಮಾಡ್ತಂದು. ಹೊರಕಾಣಿಕೆ ಸಮಿತಿಯ ಪ್ರಮುಖರನ್ನಂಚಿನ ಅಜಿತ್ ಶೆಟ್ಟರ್ ಸೇರಿದಂಚಿನ ಮಾತೆರೆಲ್ಲ ಪ್ರೀತಿಡೆ ಸ್ವಾಗತ ಮಾಡ್ತಂದು. ಸಮಿತಿಯ ಕಾರ್ಯಾಲಯ ಕರಿಣ ಮೂಜಿ ತಾರೀಕಿಗೆ ಆದ ಆಣೆ ಅಧಿಕೃತವಾದ ದೇವರನ್ನ ಎದುರು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದ ನಿರಂತರವಾದ ಕಾರ್ಯ ನಡೆತೊಂದುಂಟು. ತಂತ್ರಿಲು ಒಟ್ಟು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊರೆಯರುಳ್ಳೇರು, ಅಂಜನೆ ಸಮಿತಿಯ ಪ್ರಮುಖರು ಮಾಹಿತಿ ಕೊರೆಯರುಳ್ಳೇರು. ಐದು ಬೊಕ್ಕ ನಮ್ಮ ಆಮಂತ್ರಣನು ಊರುಗು ಎತ್ತವಣಂಚಿನ ಬೇಲೆ ಇನ್ನಿಡ್ದು ಬೊಕ್ಕ ಶುರುವಾಯರುಂಟು. ಪ್ರಚಾರದ ಫ್ಲೆಕ್ಸಿನ ಕೆಲವಾದ ಬಾಳ್ದೆ ನಮ್ಮ ದುಂಬದ ದಿನಟ್ಟು ಐನೆ ಮಲ್ಲ ಮಟ್ಟದ ಎತ್ತವಣಂಚಿನ ವ್ಯವಸ್ಥೆ ಆಯರುಂಟು. ಸೇವಾ ಕೂಪಣ್ಣ ಪೊಂಜನಗಳಿತ್ತೆ ಪಡೆಯೊಂದಿರುವಂತೆ ನಂಗೆ ಒಟ್ಟು 10,000 ಜನ ಸೇವಾರ್ಥಿಗಳು ಗೋಡೆ ನಿರ್ದಾದ ಮಲ್ಲ ಸಂಖ್ಯೆಡ್ ಭಕ್ತರಿನ ಸೇರವಣಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು. ನಮ್ಮ ಸಮಿತಿಯ ಬ್ಯಾಂಕ್ ಅಕೌಂಟನ್ನು ಕೋಟೆಕಾರ್ ಕೋಆಪರೇಟಿವ್ ಸೊಸೈಟಿನ ಮಲ್ತದ ಐತ ಸ್ಕ್ಯಾನರ್ನ ಆಮಂತ್ರಣ ಪತ್ರಿಕೆ ಪಾಡ್ದ ದುಡ್ಡನ್ನು ನೇರವಾದ ಕೋಟೆಕಾರ್ ಬ್ಯಾಂಕ್ದ ಅಕೌಂಟ್ಗೆ ಬಾಳ್ದು ನಂಗೆ ಮಾಹಿತಿ ಕೊರೋಣ ತಾಂಡ ನಮ್ಮ ಮಲ್ಪ ರಶೀದಿ ಮಲ್ಪ. ಪ್ರಚಾರದ ಫ್ಲೆಕ್ಸಿನ ಪಾಡಿರ ಮಾತೆರೆಗಳ ಅವಕಾಶ ಉಂಟು. 1,000 ರೂಪಾಯಿ ಕೊರಂದಾಂಡ ಅಕಲ್ನಪುದರ್ಗಳ ಒಂಜಿ ಫ್ಲೆಕ್ಸ್ ಪಾಡಿರ ಕೆಲವಾದ ಜಾಗೆಡೆ ನನ್ನೆಲ್ಲ ಕೆಲವಾದ ಪ್ರಮುಖ ಜಾಗೆಡೆ ಫ್ಲೆಕ್ಸ್ದ ಮೂಲಕ ಪ್ರಚಾರ ಕೊರಿಯರುಂಟು. ಈ ಮಾತ ಬಗ್ಗೆ ಇತ್ತೆ ನಮ್ಮ ಚರ್ಚೆ ನಡೆದಿರೋಲ್ಲ. ಶುರುವಾದ ನಮ್ಮ ಎಲ್ಲಂಜಿ ನಡಪುಣಂಚಿನ ಕಾರ್ಯಕ್ರಮದ ಬಗ್ಗೆ ಸುರುತ್ತ ಒಂಜಿ ಮಾಹಿತಿನ ಪೂಜ್ಯ ತಂತ್ರಿವರಿಯರು ನಂಗೆ ಕೊರಡೊಂದು ಹೊರಡ ವಿನಂತಿ ಮಾಡ್ತಾರೆ. ಸೋಮನಾಥ ದೇವಸ್ಥಾನದ ಈ ಒಂದು ಪರಿಸರದಲ್ಲಿ ಪಂಚಪ್ರಾಕಾರದೊಳಗೆ ಕೋಟಿ ನಾಮ ಜಪ ಮಾಡಲಿಕ್ಕೆ ನಾವೆಲ್ಲ ಸನ್ನಿಧರಾಗಿದ್ದೇವೆ. ಈ ಒಂದು ಸಂಕಲ್ಪ, ಒಂದು ಪರಿಕಲ್ಪನೆ ಮುಖ್ಯವಾಗಿ ಸಮಾಜಕ್ಕೆ ಒಟ್ಟು ಒಂದು ಶಕ್ತಿ ಕೊಡುವಂತಹ ಒಂದು ಪ್ರಯತ್ನ. ಪಂಚಾಕ್ಷರಿ ಜಪ ಉದ್ದೇಶ ಏನು ಅಂತ ಕೇಳಿದರೆ, ನಮ್ಮಲ್ಲಿ ದೈವಿಕವಾದಂತಹ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ನಮ್ಮ ಆಂತರಿಕವಾದಂತಹ ಸಮಸ್ಯೆಗಳು, ಬಾಹ್ಯದಿಂದ ಬರುವಂತಹ ಸಮಸ್ಯೆಗಳು ನಮ್ಮನ್ನು ಒಂದು ಹಂತಕ್ಕೆ
ಶಕ್ತಿಹೀನರನ್ನಾಗಿ ಮಾಡೋದ್ರೆ ಊರ್ಜ ಅಂದರೆ ಶಕ್ತಿಯನ್ನು ಕಳ್ಕೊಳ್ಳುವ ನಮ್ಮ ಸಮಸ್ಯೆಯಲ್ಲಿ ಬಳಲುವಾಗ ಅದರೊಂದಿಗೆ ಪರಿಸರದಲ್ಲಿ ಸುತ್ತಮುತ್ತ ನಮ್ಮಲ್ಲಿ ಆಗುತ್ತಿರುವಂತಹ ಕೆಲವೊಂದು ವಿಷಯಗಳನ್ನು ನಾವು ಅರಿತುಕೊಳ್ಬೇಕಿದ್ರೆ ನಮ್ಮ ಮಸ್ತಿತ್ವ ಸ್ವಲ್ಪ ಜಾಗೃತರಾಗಬೇಕಾಗ್ತದೆ. ನಾವು ನಮ್ಮ ವಿಚಾರದಲ್ಲಿ ನಾವು ಜಾಗೃತಿಯನ್ನು ಗಳಿಸಬೇಕು ಅಂತಾದರೆ ನಮ್ಮೊಳಗೆ ಆ ಚಿಂತನೆ ಬರಬೇಕಾಗ್ತದೆ. ಒಂದು ಸಮಷ್ಟಿ ಎಂಬ ಒಂದು ಚಿಂತನೆ ನಮಗೆ ಬರಬೇಕಾಗ್ತದೆ. ದೇವಸ್ಥಾನಕ್ಕೆ ನಾವು ಬರ್ತೇವೆ, ಪ್ರತಿದಿನ ಅರ್ಚಕರ ಮುಖಾಂತರ ಅಥವಾ ತಂತ್ರಿಗಳ ಮುಖಾಂತರ ಏನಾದರೂ ಕಾರ್ಯಕ್ರಮ ಮಾಡಿ ಅದರಿಂದ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಏನೋ ಆ ತಂತ್ರಿಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಂಬ ಒಂದು ವಿಚಾರ ಬಿಟ್ಟರೆ ನಾವು ನೇರವಾಗಿ ಆ ದೇವರ ಸಾನ್ನಿಧ್ಯವನ್ನು ಅಥವಾ ದೇವರ ಶಕ್ತಿಯನ್ನು ನಮ್ಮೊಳಗೆ ಕೇಂದ್ರೀಕರಿಸುವಂತಹ ಒಂದು ಕೆಲಸ ಹೆಚ್ಚಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ದೇವಗಳಿಗೆ ಚಾಕರಿ ಮಾಡಲು ಕೂಡ ನಾವು ಬಾಡಿಗೆಗೆ ಜನ ತರ್ತೇವೆ, ನಾವು ಮಾಡಲಿಕ್ಕೆ ಹೊರಡುವುದಿಲ್ಲ. ಯಾಕೆಂದರೆ ದೇವರ ಕೆಲಸದಲ್ಲಿ ನಾವು ಅದೆಷ್ಟೋ ಯಾರು ಮಾಡಿಕೊಡ್ತಾರೆ ಅಂದರೆ ನಮಗೆ ರೆಡಿಮೇಡ್ ಫುಡ್ ತಿಂದು ಅಭ್ಯಾಸ ಆಗಿದೆ. ನಮಗೆ ಬೇಕು, ನಮಗಾಗಿ ಇನ್ನೊಬ್ಬರು ಕೆಲಸ ಮಾಡ್ತಾರೆ, ಇನ್ನೊಬ್ಬರು ನಮಗೆ ಒಂದು ಶಕ್ತಿ ಕೊಡ್ತಾರೆ. ಆದರೆ ನಮ್ಮಲ್ಲಿರುವಂತಹ ಶಕ್ತಿಯನ್ನು ನಾವು ಮರೆಯುತ್ತೇವೆ. ಆದ ಕಾರಣ ನಮ್ಮಲ್ಲಿರುವಂತಹ ಆ ಶಕ್ತಿಯನ್ನು ನಾವು ಅದನ್ನು ತಿಳುವಳಿಕೆ ನಮಗೆ ಬೇಕು. ನಾವು ನಮ್ಮ ಉಚ್ಚವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಆ ಉಚ್ಚ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂತಾದರೆ ನಮ್ಮಲ್ಲಿ ಜಪ ಬೇಕು. ಜಪ ಮತ್ತು ತಪಸ್ಸು ಅಂದರೆ ನಾವು ಹೇಳಿದ ಹಾಗೆ ಜೀವನದಲ್ಲಿ ನಾವು ಮಾಡುವಂತಹ ಪ್ರವೃತ್ತಿ ನಾವೇನು ಉದ್ದೇಶ ಮಾಡುತ್ತೇವೋ ನಮ್ಮಲ್ಲಿ ಇಲ್ಲಿವರೆಗೆ ನಮಗೆ ಪ್ರಾಪ್ತಿಯಾಗದಂತಹ ಜೀವನದಲ್ಲಿ ಪ್ರಾಪ್ತಿಯಾಗದಂತಹ ಆ ಒಂದು ಉದ್ದೇಶವನ್ನು ಸಾಕಾರಗೊಳಿಸುವುದಕ್ಕೋಸ್ಕರ ನಾವು ತಪಸ್ಸು ಮಾಡಬೇಕು. ಅದು ಗಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತೇನಿಲ್ಲ, ನಮ್ಮ ಜೀವನದಲ್ಲೇ ನಾವು ತಪಸ್ಸು ಮಾಡ್ತಾ ಬರಬೇಕು. ಹಾಗೆ ಜಪ ಎಂಬುದು ಕೂಡ ಆ ಉದ್ದೇಶವನ್ನು ಮನಸ್ಸಲ್ಲಿಟ್ಟು ಆ ಉದ್ದೇಶದಲ್ಲೇ ನಾವು ಉದ್ದೇಶದ ಮೇಲೆ ಕೇಂದ್ರೀಕೃತ ಮಾಡಿಕೊಂಡು ನಾವು ತಪಸ್ಸನ್ನು ಮಾಡಿದಾಗ ನಮ್ಮ ತಪಸ್ಸಿಗೂ ಮತ್ತು ಜಪಕ್ಕೂ ಒಂದು ತಾಳಮೇಳ ಬರುತ್ತೆ. ಆ ಒಂದು ಉದ್ದೇಶದಿಂದ ಎಲ್ಲರನ್ನೂ ಒಟ್ಟು ಸೇರಿಸಿ ದೇವರ ಪ್ರಾಕಾರದಲ್ಲಿ ಪಂಚಪ್ರಾಕಾರದೊಳಗೆ ಪಂಚಾಕ್ಷರಿ ಜಪವನ್ನು ನಾವು ಮಾಡ್ತಾ ಇದ್ದೇವೆ. ಆ ದೇವರ ಸಾನ್ನಿಧ್ಯದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ನಾಮಜಪ ಮಾಡುವುದಂದರೆ ಬಹುಶಃ ನಮ್ಮ ತಿಳಿದ ಮಟ್ಟಿಗೆ ದಕ್ಷಿಣ ಕನ್ನಡದಲ್ಲಿಯೇ ಪ್ರಥಮ ಅಂತ ಹೇಳ್ತಾರೆ. ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಯಾಕಂದರೆ ಯಾವುದೇ ಕೆಲಸವೂ ಕೂಡ ಅದು ವ್ಯವಸ್ಥಿತವಾಗಿದ್ದರೆ ಮಾತ್ರ ನಮಗೆ ಅದರ ರಿಸಲ್ಟ್ ಅಥವಾ ಅದರ ಪರಿಣಾಮ ಸಿಗುವಂಥದ್ದು. ತಂತ್ರಜ್ಞಾನವಿಲ್ಲದಿದ್ದರೆ ಯಾವುದೇ ವಸ್ತು ಮುಂದೆ ಚಲಿಸುವುದಿಲ್ಲ. ಅದು ಪ್ರಾರಂಭದಿಂದ ಅಂತ್ಯದವರೆಗೆ ಅದಕ್ಕೆ ಒಂದೇ ಸೀಕ್ವೆನ್ಸಿಯಲ್ಲಿ ಒಂದೇ ಸಿಸ್ಟಮ್ಯಾಟಿಕಲ್ಲಿ ಅದು ಹೋದರೆ ಮಾತ್ರ ನಮಗೆ ಬೇಕಾದಂತಹ ಪರಿಣಾಮ ಸಿಗುವಂಥದ್ದು. ಹಾಗೆ ಈ ಒಂದು ವಿಷಯದಲ್ಲಿ 10,000 ಮಂದಿ ನಮ್ಮ ಮಾಗಣಿಗೆ ಸಂಬಂಧಪಟ್ಟಂತಹ ಅಥವಾ ಮಾಗಣಿಯಿಂದ ಹೊರಗೆ ಬರುವಂಥವರಾಗಿ 10,000 ಮಂದಿ ಇಲ್ಲಿ ಆ ಸೋಮನಾಥನ ಧ್ಯಾನ ಮಾಡಿಕೊಂಡು ಜಪ ಮಾಡಿಕೊಂಡು ಆ ತಪಸ್ಸನ್ನು ಆಚರಿಸುವಂತಹ ಒಂದು ಪ್ರವೃತ್ತಿಯಿಂದಾಗಿ ಈ ಒಂದು ಪರಿಸರದಲ್ಲಿ ಒಂದು ರೀತಿಯ ಧನಾತ್ಮಕವಾದಂತಹ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡುವ ಒಂದು ಪ್ರಯತ್ನ. ಆ ಪ್ರಯತ್ನ ನನ್ನಿಂದಲ್ಲ, ಅದು ನಿಮ್ಮಿಂದ ಆಗುವಂಥದ್ದು. ನಾನೊಂದು ಕೊಟ್ಟಿಗಿದ್ದೇನೆ, ಅದೇನು ಮಾಡಬೇಕಿದ್ರೂ ಕೂಡ ಅದು ನೀವೇ ಮಾಡಬೇಕು. ಅದು ಜೀವನದಲ್ಲಿ ಕೂಡ ಅದು ಅನ್ವಯಿಸ್ತದೆ. ಯಾರೋ ಒಬ್ಬರು ನಿಮಗೆ ಮಾಡಿಕೊಡುವುದಿಲ್ಲ. ನಿಮ್ಮ ಏನು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನೀವೇ ನಿಮ್ಮಲ್ಲೇ ಅದರ ಸೊಲ್ಯೂಷನ್ ಇರ್ತದೆ. ಅಂದರೆ ಅದಕ್ಕೆ ಬೇಕಾದಂತಹ ಏನೆಲ್ಲ ಪ್ರಾಯಶ್ಚಿತ್ತಗಳಿದೆ, ಒಂದು ಪರಿಹಾರಗಳು ಅದು ನಿಮ್ಮಲ್ಲೇ ಇರ್ತದೆ. ಅದು ನೀವೇ ನಿಮ್ಮಲ್ಲಿ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಹೋದರೆ ಜೀವನ ಸುಲಲಿತವಾಗುತ್ತದೆ ಎಂಬ ಸಂದೇಶದೊಂದಿಗೆ ಈ ಒಂದು ಯಜ್ಞಕ್ಕೆ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಇಷ್ಟು ಜನ ವೇದಿಕೆಯಲ್ಲಿರುವವರೆಲ್ಲ ಕೈ ಜೋಡಿಸಿದ್ದಾರೆ. ಅದರೊಟ್ಟಿಗೆ ನೀವು ಕೂಡ ಸೇರಿಕೊಂಡಿದ್ದೀರಿ. ನಾನು ನಿಮ್ಮೊಟ್ಟಿಗೆ ನಿಮ್ಮವರಾಗಿ ನಿಮ್ಮಲ್ಲಿ ಒಂದೊಬ್ಬರಾಗಿ ಇರುವಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಹೆಚ್ಚಿನ ಒಂದು ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ನಾನು ನನಗೆ ಕೊಡಲಿಕ್ಕೆ ನಾನು ಇಷ್ಟಪಡುತ್ತೇನೆ. ನೀವು ಹೇಗೆ ನಿಮಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟೇ ಪ್ರಾಮುಖ್ಯತೆ ನಾನು ಕೂಡ ನನಗೆ ಕೊಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ 17ನೇ ತಾರೀಕಿಗೆ ಮನೆ ಕಾಣಿಕೆ,
14ಕ್ಕೆ ಸಂಜೆ 4:30ಕ್ಕೆ 4 ಗಂಟೆಗೆ ಸಿದ್ಧಿವಿನಾಯಕ ಭಜನಾ ಮಂದಿರದಿಂದ ಹೊರಟು ಕ್ಷೇತ್ರಕ್ಕೆ ಬರ್ತದೆ. 17ಕ್ಕೆ ಆದಿತ್ಯವಾರ ಬೆಳಿಗ್ಗೆ ನಾವು 7 ಗಂಟೆಗೆ 7, 18, 19, 20 ಈ 4 ದಿವಸಗಳ ಕಾಲ ನಮಗೆ 10,000 ಜನ ಇಲ್ಲಿ ಸೇರಬೇಕು. 10,000 ಜನವನ್ನು ನಾವು 4 ದಿವಸಕ್ಕೆ ವಿಂಗಡಿಸಿದಾಗ ದಿವಸಕ್ಕೆ 2,500 ಜನ ಇಲ್ಲಿ ಭಾಗವಹಿಸಬೇಕು. ಅದನ್ನು 3 ಭಾಗವಾಗಿ ವಿಂಗಡಿಸಿದ್ದಾರೆ. 750ರಾಗಿ 850, 1,250ರಾಗಿ 2 ಬ್ಯಾಚ್, 2 ಸಲ ನಾವು ಆರತಿ ಮಾಡ್ತೇವೆ. ಕಡಿಮೆ ಪಕ್ಷ 1 ಗಂಟೆ 1.25 ಗಂಟೆ ಕೂತ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರು. ಅದು ಪದ್ಮಾಸನದಲ್ಲಿ ಕೂತ್ಕೊಳ್ಬೋದು, ಸುಖಾಸನದಲ್ಲಿ ಕೂತ್ಕೊಳ್ಬೋದು, ವಜ್ರಾಸನದಲ್ಲಿ ಕೂತ್ಕೊಳ್ಬೋದು, ಅಥವಾ ಆಸನವನ್ನು ಬದಲಾಯಿಸುವಾಗ ಸ್ವಲ್ಪ ಸಮಯ ತಗೊಂಡು ಆಸನ ಬದಲಾಯಿಸಿ ಕೊಡ್ಲಿಕ್ಕೆ ಬೇಕಾದ್ರೆ ನಮಗೆ ಸಮಯ ಕೊಡ್ಬೋದು. ಪ್ರಾಯದವರಿಗೆಲ್ಲ ತುಂಬ ಕೂತ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತದೆ. ಈಗ ಪ್ರಾಯದವರಿಗೆಲ್ಲ ಯಂಗ್ಸ್ಟರ್ಸ್ ಕೂತ್ಕೊಳ್ಳಿಕ್ಕಾಗ್ತದೆ. ಹಾಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದಕ್ಕೆ ನಾವು ಸುಮಾರು ಕಡಿಮೆ ಪಕ್ಷ 1.25 ಗಂಟೆ ನಮಗೆ ಜಪ ಮಾಡಲಿಕ್ಕೆ, ಅದರೊಟ್ಟಿಗೆ ಆ ಜಪ ಮಾಡಿದಂತಹ ಸಮಿದೆಯನ್ನು, ಬಿಲ್ಲು ಸಮಿದೆಯನ್ನು ನಾವು ಆಹುತಿ ಮಾಡಲಿಕ್ಕೆ ನಮಗೆ 1 ಗಂಟೆ ಬೇಕು. ಎಲ್ಲರೂ ಹೋಗಿ ಒಟ್ಟು ರಾಶಿ ಆಗುವುದಲ್ಲ, ಪ್ರತಿಯೊಬ್ಬರು ಕೂಡ ಹೋಮಕುಂಡದಲ್ಲಿ ಅವರವರೇ ಅಲ್ಲಿ ಭಕ್ತಿಯಿಂದ ಅದನ್ನು ಸಾವಕಾಶವಾಗಿ ಆ ಹೋಮಕುಂಡಕ್ಕೆ ಆಹುತಿ ಕೊಡುವುದು ನಾವು ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಾಗೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತಾದರೆ ಸಂಘಟನಾಗಳು ಯಾವ ರೀತಿಯಲ್ಲಿ ಮಾಡುತ್ತೀವಿ ಎಂಬುದನ್ನು ನೀವು ಚಿತ್ರವನ್ನು ಕೊಟ್ಟರೆ, ನೀವೇನು ಆ ಸಂಕಲ್ಪ ಇಟ್ಟುಕೊಂಡು ಯಾವ ರೀತಿಯಲ್ಲಿ ಮಾಡಿದ್ದೀವಿ ಎಂಬುದನ್ನು ನಾವು ಚರ್ಚೆ ಮಾಡಬೇಕು. ಅದಕ್ಕೆ ನಮಗೆ ಪರಿಹಾರವನ್ನು ಮಾಡಬೇಕು. ಹಾಗೆ ಪ್ರತಿ ದಿವಸ ದೇವಸ್ಥಾನದ ಒಳಗೆ ಶತರುದ್ರ ಅಭಿಷೇಕ ನಡೀತದೆ. 1 ದಿವಸ ಲಕ್ಷ ಬಿಲ್ವಾರ್ಚನೆ ನಡೀತದೆ. ಕಡೆಯ ದಿವಸ ಇದನ್ನೆಲ್ಲವನ್ನು, ನೀವು ಮಾಡಿದ್ದನ್ನೆಲ್ಲವನ್ನು ಸಂಪೂರ್ಣವಾಗಿ ಸಮಾಪನಗೊಳಿಸಬಹುದು. ಒಂದು ರುದ್ರಹೋಮವನ್ನು ಸಂಘಟಿಸಿ. ಹಾಗೆ ರುದ್ರಹೋಮದೊಂದಿಗೆ ಒಂದು ವೈದಿಕ ಸಂಪ್ರದಾಯವಾದರೆ ಈ ಜಪ ಮಾಡುವಂತಹ ಪ್ರಕ್ರಿಯೆ ಅದೊಂದು ಸಾರ್ವಜನಿಕ ಸಂಪ್ರದಾಯ ಆಗ್ತದೆ. ಆದರೆ ಸಾರ್ವಜನಿಕ ಸಂಪ್ರದಾಯ ಆದರೂ ಕೂಡ ಅದರಲ್ಲಿ ನಾವು ಸೂಕ್ಷ್ಮವಾದಂತಹ ಕ್ರಮವನ್ನು ಕೂಡ ಅಳವಡಿಸಿದ್ದೇವೆ. ಅದನ್ನು ಯಾವ ರೀತಿಯಲ್ಲಿ ಅದರಲ್ಲಿ ತಪ್ಪಿ ಬೀಳದ ಹಾಗೆ ನೀವೆಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ ನಿಮ್ಮ ಜಪ ಮತ್ತು ತಪದ ಅನುಷ್ಠಾನ ಅಲ್ಲಿ ಪ್ರಕಟಗೊಳ್ಳಬೇಕೆಂದಾದರೆ ಅದನ್ನು ನೀವು ಸಂಪೂರ್ಣವಾಗಿ ಅದರಲ್ಲಿ ಪಾಲ್ಗೊಳ್ಳಬೇಕು. ಆಗ ಅದರಲ್ಲಿ ಸ್ವಲ್ಪ ನಿಯತ್ತನ್ನು ಇಟ್ಟುಕೊಂಡು ಒಳ್ಳೆಯದು. ಅಂದರೆ ಸ್ವಲ್ಪ ಆಹಾರದಲ್ಲಿ, ನಿಮ್ಮ ವಿಚಾರದಲ್ಲಿ, ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ಕೆಲವೊಂದು ಸನ್ನಿವೇಶಗಳಿದ್ದರೆ ಅದನ್ನೆಲ್ಲ ನೀವು ಸರಿಯಾಗಿ ಒಂದು ಅಚ್ಚುಕಟ್ಟಾಗಿ ನಿಯಮಪರವಾಗಿ ಇಟ್ಟುಕೊಂಡ್ರೆ ಅದು ನಿಮಗೆ ಪೂರಕವಾಗಿ, ನಿಮಗೆ ಧನಾತ್ಮಕವಾಗಿ ಅದರಿಂದ ಪರಿಣಾಮಗಳು ಸಿಗಬಹುದು. ಹಾಗೆ ಕಾರ್ಯಕ್ರಮದ ಸ್ವರೂಪ ಹೀಗೆ ಆಯಿತು. ಅಂದರೆ ಈಗ ಪುನಃ ಹೇಳಿದ್ದನ್ನೇ ಹೇಳಬೇಕಾಗ್ತದೆ. ಆಗ ನಿಮ್ಮ ಕಾರ್ಯಕ್ರಮ ನೀವು ಹೇಗೆ ನೀವು ಇಷ್ಟ ತನಕ ಮೀಟಿಂಗಿಗೆ ನಾನು ಬರಲಿಲ್ಲ. ನೀವು ನನಗೆ ಕೆಲವು ವಿಷಯವನ್ನು ನನಗೆ ಹೇಳಿದ್ದೀರಿ. ಹಾಗೆ ಅಂತಿಮವಾಗಿ ನೀವು ಹೇಗೆ ಸ್ವರೂಪ ಮಾಡಿದ್ದೀರಿ ಅಂತ ನನಗೆ ಹೇಳಿದರೆ ಅದರಲ್ಲಿ ಏನಾದ್ರು ನನಗೆ ಹೇಳಬೇಕಿದ್ದರೆ ನಾನು ಹೇಳ್ತೇನೆ. ಮತ್ತು ಆದಷ್ಟು ನಿಮ್ಮ ಧರಿಸುವ ವಸ್ತ್ರಗಳು ಶುಭ್ರವಾಗಿರಬೇಕು, ಬಿಳಿಯಾಗಿರಬೇಕು. ಯಾವತ್ತು ಬಿಳಿ ಎಂಬುದು ನಮಗೆ ಒಂದು ಸಂಪತ್ತಿನ ಒಂದು ಸಂಕೇತವಾಗ್ತದೆ. ಬಿಳಿ ವಸ್ತ್ರವನ್ನು ಮಹಿಳೆಯರು ಯಾವುದೇ ಸೀರೆ ಉಟ್ಟುಕೊಳ್ಬೋದು, ಅಥವಾ ಶುಭ್ರವಾಗಿರಬೇಕು. ಅದರಲ್ಲಿ ಒಂದು ಸಾತ್ವಿಕತೆ ಕಾಣಬೇಕು. ನಮ್ಮೊಳಗೆ ನಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಎಂಬುದೇ ಅಲ್ಲಿ ಮುಖ್ಯ ವಿಚಾರ. ಪಾಲಾಶ ಕಟ್ಟಿ ಪ್ರತಿಯೊಬ್ಬರಿಗೂ ಕೊಡ್ತೇವೆ. ಅದನ್ನು ಜಪ ಮಾಡಿದ ಮೇಲೆ ಅದು ಹೇಗೆ ಅಂತ ಕೇಳಿದರೆ, ನಾವು 1,000 ಜಪ ಮಾಡಿದರೆ ಅದರ ದಶಾಂಶ ಅಂತ ಕೇಳಿದರೆ 10%. 10% ಸುಮಾರು 100 ಸಮಿತಿ ಆಗ್ತದೆ. 10,000 ಜನ 100 ಸಮಿತಿ ಹಾಕಿದರೆ ಸುಮಾರು 10 ಲಕ್ಷ ಸಮಿತಿ, ಪಾಲಾಶ ಸಮಿತಿ ಬೇಕು. ಈಗ 1 ಲಕ್ಷ ಕ್ರೋಢೀಕರಿಸಲಿಕ್ಕೆ ಕಷ್ಟ ಆಗ್ತದೆ. 10 ಲಕ್ಷ ಕ್ರೋಢೀಕರಿಸುವನ್ನು ನಮಗೆ ನಾವು ಅದನ್ನು ಪುನಃ 100ಅನ್ನು ಪುನಃ ದಶಾಂಶ ಮಾಡಿ 11ಕ್ಕೆ ತಂದಿದ್ದೇವೆ. ಆದ ಕಾರಣ ನಿಮ್ಮ ಜಪ ನೇರವಾಗಿ ಪ್ರಕೃತಿಗೆ ಶಿವನಿಗೆ ಸಲ್ಲುವುದು ಯಾವಾಗ ಅಂತ ಕೇಳಿದರೆ, ನೀವು ಕೈಯಲ್ಲಿ ಹಿಡಿದು ಆ ಏನು ಪಾಲಾಶವನ್ನು 11 ಪಾಲಾಶವನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಜಪ ಮಾಡಿದ್ದನ್ನು ಅಲ್ಲಿ ನೇರವಾಗಿ ಅಗ್ನಿಗೆ ಆಹುತಿ ಕೊಡ್ತೀವಿ. ಅದನ್ನು ನಿಮಗೆ ಸಮರ್ಪಣೆ ಮಾಡಿದಾಗ ಅದು ನೇರ
ಪ್ರಕೃತಿಯೊಟ್ಟಿಗೆ ಸಂಯೋಜನೆ ಆಯಿತು ಎಂಬುದೇ ಅದರ ವಿಶ್ಲೇಷಣೆ. ಈ ಜಪ ಮಾಡುವಾಗ ಅದು ಪರಿಪೂರ್ಣತೆಗೆ. ಮತ್ತು ಅದನ್ನು ಶಾಸ್ತ್ರೀಯವಾಗಿ ಪಲಾಶ ಮರವನ್ನು ಕಡಿದು ಅದನ್ನು ಇಲ್ಲಿಗೆ ತಂದು ಅದರ 1,00,000 ತುಂಡು ಮಾಡಬೇಕು. ಸಾಧಾರಣ ಇದಕ್ಕಿಂತ ಸ್ವಲ್ಪ ತಪ್ಪಬೇಕು. ಒಂದು ಗೇಣು ಉದ್ದಬೇಕು. ಹೀಗೆ ಇದಕ್ಕಿಂತ ಸ್ವಲ್ಪ ದಪ್ಪ ಇತ್ತು, ಅದನ್ನು ಗಟ್ಟಿ ಹೀಗೆ ಕೈಯಲ್ಲಿ ಹಿಡ್ಕೊಂಡು ಜಪ ಮಾಡಬೇಕು. ಜಪದ ಸಂಖ್ಯೆಯನ್ನು ನೀವು ಯಾವಾಗ ಜಪ ಪ್ರಾರಂಭ ಮಾಡ್ತೇವೆ, ನೀವು ಸಂಖ್ಯೆ ಎಣಿಸ್ಲಿಕ್ಕಿಲ್ಲ, ಸಂಖ್ಯೆ ನಾವು ಎಣಿಸ್ತೇವೆ. ನೀವು ನಮ್ಮನ್ನು ಆವರ್ತನೆ ಮಾಡ್ತಾ ಹೋದಾಗ ನೀವು ಸಂಖ್ಯೆ ಎಣಿಸ್ಲಿಕ್ಕಿಲ್ಲ, ಯಾರು ಕೂತ್ಕೊಂಡಿದ್ದಾರೆ ಅವರು ಎಣಿಸ್ಲಿಕ್ಕಿಲ್ಲ. ನಾವು ಪ್ರಾರಂಭ ಮಾಡಿ ಅಂತ ಹೇಳುವಾಗ ನೀವು ಮಾಡ್ತಾ ಹೋಗಬೇಕು, ನಿಲ್ಲಿಸಿ ಅಂತ ಹೇಳುವಾಗ ನೀವು ನಿಲ್ಲಿಸಬೇಕು. ಅದು ಆ ಸಂಖ್ಯೆಯನ್ನು ಎಣಿಸುವ ಕೆಲಸ ನಿಮಗಿಲ್ಲ. ನೀವು ಇದನ್ನು ಗಟ್ಟಿ ಹಿಡ್ಕೊಂಡು ಮನಸ್ಸಲ್ಲಿ ಜಪ ಮಾಡ್ತಾ ಕೂತ್ಕೊಂಡ್ರೆ 100,000 ಸಂಖ್ಯೆ ಆದ ಕೂಡಲೇ ನಾವು ಹೇಳ್ತೇವೆ ನಿಲ್ಲಿಸಿ. ಮತ್ತೆ ಇರುವ ಪ್ರಕ್ರಿಯೆಯನ್ನು ಆಯಾ ಹೋಮದ ದಿವಸವೇ ನೀವು ಹೇಗೆ ಕೂತ್ಕೊಳ್ಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು, ಏನೆಲ್ಲ ಮಂತ್ರ ಹೇಳಬೇಕು ಎಂಬುದನ್ನು ಸರಳವಾಗಿ ನಿಮಗೆ ಹೇಳಿಕೊಡ್ತೇವೆ. ಅದನ್ನು ನೀವು ಸರಳವಾಗಿ ಅನುಷ್ಠಾನ ಮಾಡಿಕೊಂಡು ಅದನ್ನು ಪ್ರಾರಂಭ ಮಾಡಲಿಕ್ಕೂ ನಿಲ್ಲಿಸಲಿಕ್ಕೂ ಮಂತ್ರ ಇದೆ. ಅದನ್ನು ನಿಮಗೆ ಸರಳವಾಗಿ, ಅಂದರೆ ಅದರಲ್ಲಿ ನಿಮಗೆ ಯಾವುದೇ ರೀತಿಯ ದೋಷಗಳಿಲ್ಲದಂತಹ ಮಂತ್ರಗಳು. ನಿಮಗೆ ವೈದಿಕ ಮಂತ್ರ ಅದು ಎಂಕುಲು ಪನಲಿಯ ಎಂಕುಲು ಪಂಡ ದಿಗ್ಲೆ ದೋಷ ಬರ್ಪುಜ ಹಾಗೆಲ್ಲ ಬರ್ತದೆ, ಅದೆಲ್ಲ ಅಂಥದ್ದೇನಿಲ್ಲ. ಇದೆಲ್ಲ ಬಹಳ ಸರಳವಾಗಿ ಎಲ್ಲರಿಗೂ ಹೇಳುವಂತಹ ಒಂದು ಪ್ರಕ್ರಿಯೆ ಆಗ್ತದೆ. ಅದು ಮಾಡ್ತಾ ಹೋಗಬಹುದು. ವೈದಿಕರು ಮಾತ್ರ ಅಥವಾ ವೈದಿಕ ಸಂಪ್ರದಾಯದಲ್ಲಿ ಮಾತ್ರ ಮಾಡುವ ವಿಷಯವನ್ನು ನಾವು ಅಲ್ಲಿ ಎಳೆದು ಹಾಕುವುದಿಲ್ಲ. ಅದು ನಿಮಗೆ ಇನ್ನೊಬ್ಬರು ನಿಮಗೆ ಟೀಕೆ ಮಾಡುವಾಗ ನಿಮಗೆ ಗೊಂದಲ ಆದಿತ್ತು, ನಿಕ್ಲಂಚ ಮನ್ಪರವಲ್ಲಿ ನಿಕ್ಲಂಚ ಮಂತರ ನಿಕ್ಲೆ ದೋಷ, ಅದೆಲ್ಲ ನಿಮ್ಮನ್ನು ಎದುರಿಸಲಿಕ್ಕೂ ಸಾಕು. ಅದನ್ನೆಲ್ಲ ಹೊರಗೆ ಬರಲಿಕ್ಕೆ ನಿಮ್ಮನ್ನು ಆ ಒಂದು ಚಕ್ರವ್ಯೂಹದಿಂದ ಹೊರಗೆ ಹಾಕಿಕೊಂಡು ನಿಮ್ಮನ್ನು ಮುಕ್ತವಾಗಿ ನಿಮಗೆ ಅದರ ಮಾರ್ಗದರ್ಶನ ನಾವು ಆ ಸಮಯದಲ್ಲಿ ಮಾಡ್ತೇವೆ. ನೀವು ಸರಿಯಾಗಿ ಬಂದರೆ ಆಯಿತು. ಮತ್ತು ವಾಲಂಟಿಯರ್ಸ್ ಎಲ್ಲ ಇರ್ತಾರೆ, ಅವರು ಹೇಳಿದಾಗ ನೀವು ಕೇಳಿಕೊಂಡ್ರೆ ಆಯಿತು. ಮತ್ತು ಅದನ್ನು ನೀವು ಹೇಗೆ ಮಾಡಿದ್ದೀರಿ ಎಂಬುದನ್ನು ನನಗೆ ಹೇಳಿದರೆ ತಂತ್ರಿಲು ಒಟ್ಟು ಕಾರ್ಯಕ್ರಮದ ಬಗ್ಗೆ ನನಗೆ ಮಾಹಿತಿ ಕೊರಿಯಿರಿ. 1.5 ಗಂಟೆದ ಒಂಜಿ ಜಪ ಮಲ್ಪಣಂಚಿನ ವ್ಯವಸ್ಥೆ ನಮ್ಮ ಮಹಾವಿಷ್ಣು ದೇವರನ್ನ ಆ ಗುಂಡದಲ್ಪ ಯಜ್ಞಕುಂಡ ಇಪ್ಪುಂಡು. ಗಣಪತಿ ದೇವರನ ದೇವಸ್ಥಾನದ ಗಣಪತಿ ಗುಡಿ ಹಿಡ್ದು ಅಂಚಿಗೆ ಉತ್ತರಗೆ ಮೊನೆ ಪಾಡ್ದು ಅಂಚನೆ ಎದುರು ಕಾರ್ಯಾಲಯ ಹಿಡ್ದು ಎದುರುಗು ಪಶ್ಚಿಮಗು ಮೊನೆ ಪಾಡ್ದು ಒಟ್ಟುಗು 1,250 ಜನ ಕುಳ್ಳ್ಯಾರೆ. 2 ದಿಕ್ಕಿಡ್ದು ಹೋಮಕುಂಡ ಅವಲಿಪ್ಪುಂಡು. ನಮ್ಮ ಜಪ ಆದ ಬೊಕ ನಮ್ಮ ಸಾಲಡ್ ಪೋದು 1,250 ಜನಲ ಹೋಮಕುಂಡಗೂ ಸಮಿತಿಯನ್ನು ಪಾಡ್ನಂಚಿನ ವ್ಯವಸ್ಥೆ. ನೇರವಾದ ಜಪ ಮಲ್ತನಕ್ಲು ನಮ್ಮನೆ ಪಾಡುನ ಮಾತ ಯಾಗಡ್ ಪುರೋಹಿತರು ಪಾಡುನ ಮೂಲು ನಂಗೆ ನೇರವಾದ ಆ ದೃಷ್ಟಿಡ್ ನಮ್ಮ ಶುದ್ಧಾಚಾರನ ಪಾಲನೆ ಮಲ್ಪಡು. ತಂತ್ರಿಲು ಪಂತೇರು ಒಂಜಿ ಕಾಲ ಮಂಡಲ ಅಂಡ್ಲ 14 ದಿನಾಲ ನಮ್ಮ ಆಹಾರ ಶುದ್ಧಾಚಾರ ಡಿಪ್ಪಡು, ಮೈ ಶುದ್ಧ ಡಿಪ್ಪಡು. ಅಂಜನೆ ಅಂಜನಕ್ಲು ಐನಾತ್ ಬೊಲ್ದು ಮುಂಡು ಬೊಲ್ದು ಶಾಲಡ್ ಬತ್ತದ ಜಪಕ್ಕು ಕುಲ್ಯಾರೆ. ಪೊಂಜನಕಲ್ ಸೀರೆ ಚೂಡಿದಾರ, ಹೂವೆ ಪ್ಯಾಂಟ್ ಆವಡ್ ಜೀನ್ಸ್ ಆವಡ್ ಪಾಡ್ಯಾರೆ. ಖಂಡಿತ ಅವಕಾಶ ಇಜ್ಜಿ ಜಪ ಶುರುವಾಯಿನ ಬೊಕ್ಕ 6 ಪಣ್ಣ ಲೆಕ್ಕನೆ ಸುಮಾರು 1/4 ಗಂಟೆ ಹಿಡಿದು ಅರ್ಧ ಗಂಟೆ ಶಿವನಾಮ ಜಪದ ಮಹತ್ವದ ಬಗ್ಗೆ ವಿದ್ವಾಂಸರು ಒಂಜಿ ಮಾಹಿತಿ ಕೊರಿಯರುಳ್ಳೇರು. ಅಂಜನೆ ನಾಮ ಜಪದ ಬಗ್ಗೆ ಪೂಜ್ಯ ತಂತ್ರಿ ವರಿಯರು ನಂಗೆ ಮಾರ್ಗದರ್ಶನ ಮಲ್ಪೇರುಳ್ಳೇರು. ಬೊಕ್ಕ ನಾಮ ಆ ಜಪ ಶುರುವಾಪಡ್ಡು. ಈ ರೀತಿಡ್ ಒಂಜಿ ನಂಗೆ ಶಿವದೇವರಿಗೆ ಬಹುಪ್ರಿಯವಾಯಿನಂಚಿನ ಪಂಚಾಕ್ಷರಿ ಮಂತ್ರನು 1,000 ಸರ್ತಿ ಪಣ್ಪುಣಂಚಿನ ಒಂಜಿ ಅವಕಾಶ ಅವಲ ಈ ಒಂಜಿ ಪುಣ್ಯ ಕ್ಷೇತ್ರಡು ಪ್ರತಿದಿನಲ 1,250 ಜನತ ಒಂಜಿ ನುಂಡು ಒಂಜಿ ಪ್ರತ್ಯೇಕ ಪುಸ್ತಕ ಮಲ್ತದ. 17ನೇ ತಾರೀಕಿಗೆ ಏರ್ ಬರ್ಪೇರು, ಫಸ್ಟ್ ಬ್ಯಾಚಿಗೆ ಏರ್ ಬರ್ಪೇರು, ಅಂಜನೆ ಸೆಕೆಂಡ್ ಬ್ಯಾಚಿಗೆ ಏರ್ ಬರ್ಪೇರಿಂದು ಆಯ್ತಾ ಲಿಸ್ಟ್ ಇಪ್ಪುಂಡು. ಅಂಜನೆ 18ನೇ ತಾರೀಕಿಗೆ 14 ಮಗು ಇರುವಾಗ 4 ದಿನಲ ಪ್ರತ್ಯೇಕ ಬ್ಯಾಚ್ ಇಪ್ಪುಂಡು. 14ನೇ ತಾರೀಕಿದು ಮೂಡಪ್ಪ ಸೇವೆದ ಬಗ್ಗೆ ತಂತ್ರಿವರಿಯರು ನಂಗೆ ಮಾಹಿತಿ ಕೊಡ್ತೇರಿ. ಅಣಿ ಒಟ್ಟು ಕಾರ್ಯಕ್ರಮ ಬರೀ ಪೊರ್ಲುದ ಕಾರ್ಯಕ್ರಮ ದೇವರಿಗೆ ಬಹುಶಃ ಮೂಲು ಹೊಸತಾದ ಮೂಡಪ್ಪ ಸೇವೆ ಅಂಚನೆ ನಮ್ಮ ಸಮಿತಿದ ಲೆಕ್ಕೋಡು
ರಂಗ ಪೂಜೆ ಅಪ್ಪೆಗಳ ಸೋಮನಾಥ ದೇವರಿಗಳ ಅಂಚನೆ ರಾತ್ರಿ ಪೊರ್ತುಡು ದೇವರನ ಬಲಿ ಉತ್ಸವ ಒಂದು ಪೂರ ನಡಪೆರುಂಡು ನಲ್ಲಾತ್ ಮಾಹಿತಿಗಳು ಅಂಚನೆ ಈ ಕಾರ್ಯಕ್ರಮದ ಬಗ್ಗೆ ನಂಗೆ ಎರಡು ಪಾತ್ರ ಪಂಡದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಂಚನ ಬಿ ರವೀಂದ್ರನಾಥ್ ರೈಡ್ ವಿನಂತಿ ಮಾಡ್ತಾನೆ. ನಂಗೆ ಕೊಂಚ ಮಾರಿ ಮಲ್ಲ ಆಕಾಂಕ್ಷೆ ಅಭಿಲಾಷೆ ಇತ್ತಿನ ದಾದ ಬಣ್ಣ ನನ್ನ ಸೋಮನಾಥ ಕ್ಷೇತ್ರ ಒಂಜಿ ಜಾತ್ರೆ ತಂದೆ ಬೊಮ್ಮಗಳ ಸತ್ತ ಬೆತ್ತಂಜಿ ರುದ್ರಯಾಗ ಕೂಡ ಅಂಚಿತ್ನ ಒಂಜಿ ಮಾತ್ರೆಗಳು ಒಂಜಿ ಭಕ್ತರಿಗೊಂದು ಮನಸ್ಸಿತ್ತು ಕಾಲ ಕೂಡು ಬೈದಂಡು ಶಿವ ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ಯಜ್ಞ ಸಮಿತಿದವ ಮುಖಾಂತರ ನಮ್ಮ ತಂತ್ರಿಲ ಮಾರ್ಗದರ್ಶನೋಡು ಸಂತೋಷ ಎನ್ನ ಮುತಾಲಿಕೇಡು ಬೊಕ್ಕ ನೆತ್ತ ರೂವಾರಿ ಪರಮೇಶ್ವರ ಕಾರಣ ತಂಡದಕ್ಕಲು ಮತ್ತು ಭಕ್ತ ಎಲ್ಲ ಸೇರಿ ಒಂಜಿ ಯಾಗ ಮಲ್ಪುಣಿಂದ ತೀರ್ಮಾನ ಆತಂಡು ಅವಳ 14 ತಾರೀಕದಾನಿ ಹೊರೆ ಕಾಣಿಕೆ ಆಣೆ ಲಕ್ಷ ದೀಪೋತ್ಸವ ನಮ್ಮ ಸೋಮನಾಥ ದೇವಸ್ಥಾನದ ಅಂಚ ಭಕ್ತರಿಗೆ ಮಾತ್ರ ಎಲ್ಲ ಲಕ್ಷ ದೀಪಗಳು ಆಣಿ ಪಾಲ್ಗೊಂಡದು ಮನದಾನಿ ನಮ್ಮ ಶಿವ ಪಂಚಾಕ್ಷರಿ ಯಜ್ಞ ನಟೆ ನಡಪೆರುಂಡು ಪುರ್ಲು ನಡಪದು ಅವಳ ಒಂಜಿ ಆ ತಂತ್ರಿಯರು ಐತ ಬಗ್ಗೆ ಪೂರ ನಂಗೆ ಪಂಡೇರು ಒಂಜಿ 10,000 ಜನತಾತ ಸೇರಿನ ಪಂಡ ಒಂಜಿ 1,500 ಜನ ಪ್ರತಿ ದಿನ 2,000 ಪ್ರತಿ ದಿನ ಸೇರ್ಲೆಕ್ಕ ನಮಲ ಮಾತೆರೆಗಳ ಪಂಡದೆ ಈ ಕ್ಷೇತ್ರ ನನಾತ್ ಬೆಳಗುನ ಚಿತ್ರ ಒಂಜಿ ಅವಕಾಶ ನಂಗೆ ಪಾತ್ರ ತಿಕ್ಕದನ ಅವನ್ನ ಒಂದು ಸೇವೆ ಮಾಡ್ಬಿಡ ಭಾಗ್ಯ ತಿಕ್ಕದನ ಒಪ್ಪುಲ ಪೊರ್ಲೋಡು ಯಶಸ್ಸು ಅವಾರ್ಡು ಸೋಮನಾಥನ ದಯಟ ಅವಾರ್ಡು ಪಣ್ಣೊಂದು ಈ ಸಂದರ್ಭ ಪಣ್ಣೊಂದು ಈ ನೆತ್ತ ಅಧ್ಯಕ್ಷರೇನ ಸಂತೋಷ್ ಕುಮಾರ್ ರೈ ಬೋಳಿಯಾರುಲ್ಲೇರು ಬೊಕ್ಕ ಅವತ್ತಂದೆ ನಮ್ಮ ಧರ್ಮಸಭೆಯಿಂದ ಮನ್ಪುನ ನೆಟ್ಟು ನಮ್ಮನ್ನು ಮಲ್ದ ಐಕೇರ್ ಗೆಸ್ಟ್ ಎಂಚಿನ ಅಂದದ ಅವೇನು ಪೂರ ನಿರ್ಧಾರ ಮಲ್ತದೆ ಬೊಕ್ಕ ಐತ ಬಗ್ಗೆ ಎಂಚಿನ ಅಂದ ನಮ್ಮ ಚರ್ಚೆ ಮಲ್ತದೆ ಅಂಚ ಬೈದಿನ ಮಾತ ಭಕ್ತರಿಗೆಲ್ಲ ಸೋಮನಾಥ ಕ್ಷೇತ್ರದ ಹಾರ್ದಿಕವಾದ ಧನ್ಯವಾದ ಸ್ವಲ್ಪ ಒಂದೇನ ಎರಡು ಪಾತ್ರ ದೈವಜ್ಞರು ದಿನೇಶ್ ಪಣಿಕರ್ ಎರಡು ಪಾತ್ರ ಒಂದು ಆಂಧ್ರ ಪ್ರದೇಶದಲ್ಲಿ ಒಬ್ಬರು ದಿವ್ಯಾ ಮತ್ತೊಬ್ಬರು ಸಚಿನ್ ಎಂಬ ದಂಪತಿಗಳಿದ್ದರು. ಅವರಿಗೆ ಮಗನಿಗೆ ಒಂದು ಆಕ್ಸಿಡೆಂಟ್ ಆಯಿತು, ದೊಡ್ಡದು. ಅದು ಆಕ್ಸಿಡೆಂಟಲ್ಲಿ ಅವನಿಗೆ ಮೂರ್ಛೆ ತಪ್ಪಿ ಇದು ಅನ್ಕಾನ್ಷಿಯಸ್ನಲ್ಲಿ ಬಂದು ಬಿಟ್ಟ. ಆಗ ಅವರು ತುಂಬ ಮದ್ದೆಲ್ಲ ಮಾಡಿದರು, ಎಲ್ಲಿ ಸಹ ಗುಣ ಆಗಲಿಲ್ಲ. ಹಾಗೆ ನಮ್ಮ ಒಳ್ಳೆ ಪರಿಚಯಸ್ಥರು ಹಿಂದಿನದಲ್ಲಿ ಬರುವವರು ನಮ್ಮ ಮನೆಗೆ ಬಂದು ಆ ವಿಷಯ ಏನು ಅಂತ ಕೇಳಿದಾಗ ನಾನು ಇದೇ ವಿಷಯ ಹೇಳಿದೆ, ಪಂಚಾಕ್ಷರಿ ಶಿವ ಪಂಚಾಕ್ಷರಿ ಒಂದು ಯಜ್ಞ ಮಾಡಿ ಅಂತೇಳಿ. ಆ ಮಗುವಿಗೆ ಅದು ಮಾಡಿದ ಒಂದೇ ತಿಂಗಳಲ್ಲಿ ನಮ್ಮ ತಲೆಯಲ್ಲಿ ಮೆದುಳು ಎರಡಿರ್ತದೆ ಅಂತ ಹೇಳ್ತಾರೆ. ಒಂದು ನಿಸ್ತೇಜವಾಗಿರ್ತದೆ, ಒಂದು ಕಾರ್ಯಪ್ರವೃತ್ತಿ ಆಗಿರ್ತದೆ. ಈ ನಿಸ್ತೇಜವಾದ ಮಿದುಳು ಬಿಟ್ಟು ಇನ್ನೊಂದು ಸಣ್ಣ ಮಿದುಳು ಇರ್ತದಂತೆ ತಲೆಯಲ್ಲಿ, ಅದು ಕಾರ್ಯಪ್ರವೃತ್ತಿ ಆಗೋದಿಲ್ಲ. ಇದು ಮುಗಿದ ನಂತರ ಅದು ಕಾರ್ಯಪ್ರವೃತ್ತಿ ಆಗ್ತದೆ. ಅದು ವರ್ಕ್ ಮಾಡಲಿಕ್ಕೆ ಶುರುವಾಯಿತು. ಆ ಮಗು ಒಂದು ತಿಂಗಳಲ್ಲಿ ಎದ್ದು ನಿಂತು ಇವರಿಗೆಲ್ಲ ಆಶ್ಚರ್ಯ. ಈ ಸಚಿನ್ ಮತ್ತು ದಿವ್ಯಾ ಅವರು ಅಮೆರಿಕದಲ್ಲಿ ಡಾಕ್ಟ್ರೆ. ಬಹಳ ಒಂದು ಅಷ್ಟು ಶಕ್ತಿ ಈ ಕೋಟಿ ಪಂಚಾಕ್ಷರಿ ಈ ಯಜ್ಞದಲ್ಲಿ ಖಂಡಿತ ಇದೆ. ಅಂದರೆ ಪಂಚೇಂದ್ರಿಯಗಳು ಮಾತ್ರ ಅಲ್ಲ, ನಮ್ಮ ಈ ಶರೀರದಿಂದ ಬರುವಂಥ ಸ್ವರಗಳಿರ್ತದೆ ನೋಡಿ, ಈ ಮೂಗಿನಿಂದ ಬರೋದು, ಬಾಯಿಯಿಂದ ಬರೋದು, ಕಂಠಸ್ಥ ಉದರದಿಂದ ಮತ್ತು ಜಿಹ್ವೆಯಿಂದ ನಾಲಿಗೆಯಿಂದ ಬರುವಂಥದ್ದು. ಈ ಎಲ್ಲ ಸ್ವರಗಳಲ್ಲಿ ಬರಬೇಕು. ಅಂದರೆ ಬಾಯಿಂದ ಬರೋದು ಓ ನಮ ಶಿವ ಎಂಬ ಶಬ್ದ ಒಂದೊಂದು ಅಂಗಗಳಿಂದ, ಇದು ನಾಲಿಗೆಯಿಂದ, ಕಂಠಸ್ಥದಿಂದ, ಉದರದಿಂದ, ಮೂಗಿನಿಂದ ಹೀಗೆ ಬರೋದು. ಆಗ ಬರುವಾಗ ಅದು ಎಂಥದೋ ಒಂದು ವಿಶೇಷವಾದ ಒಂದು ಚೈತನ್ಯ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಅವರು ಹೇಳಿದಾಗೆ ಇದಕ್ಕೆ ರೂವಾರಿ ಹತ್ತು ಸತೀಶ ಮತ್ತು ಪರಮೇಶ್ವರ 5 ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂತೋಷ್ ಕುಮಾರ್ರವರು ಉತ್ತಮ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದೇ ತಂತ್ರಿವರ್ಯರ ಒಂದು ಅನುಗ್ರಹದಿಂದ ಇದು ಒಳ್ಳೆಯದಾಗಿ ನಡೆಯಲಿ, ಎಲ್ಲರೂ ಭಾಗವಹಿಸೋಣ. ಈ ಊರಿಗೆ ಎಲ್ಲರಿಗೂ ಅದರ ಅನುಗ್ರಹ ಸಿಕ್ಕಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಸುರುತ್ತ 14ನೇ ತಾರೀಕದಾನಿ ಹೊರೆ ಕಾಣಿಕೆಗೆ ಒಂಜಿ ಸ್ವಾಮಿಲು ಅಂಜನೆ ಕೆಲವಾತ್ ಸ್ಥಳೀಯ ಅತಿಥಿಲೇನೆ ನಮ್ಮ ಲೆಪ್ಪೆರಲ್ಲ 21ನೇ ತಾರೀಕದಾನಿ ಸಮಾರೋಪ ಸಮಾರಂಭಕ್ಕೆ ದಿನೇಶ್ ಗುಂಡೂರಾಯರು ಇತ್ತದ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರು, ಸುನಿಲ್ ಕುಮಾರ್ ಮಾಜಿ ಸಚಿವರು, ಕ್ಯಾಪ್ಟನ್ ನಮ್ಮ ಬ್ರಿಜೇಶ್ ಚೌಟೇರು, ಅಂಚನೆ ಮಾಜಿ ಸಂಸದರು, ಕೂಳೂರು ಕನ್ಯಾಣ ಸದಾಶಿವ ಶೆಟ್ರು, ಮಂಜುನಾಥರ ಭಂಡಾರ್ಲು MLC, ಇಂಚಿತ್ತಿ ಸುರೇಶ್ ಭಟ್ನಾಗರ ಧಾರ್ಮಿಕ ಪ್ರತಿಲಕದ ಜಿಲ್ಲಾ ಸಮಿತಿಯ ಸದಸ್ಯರು, ಇಂಚಿತ್ತಿ ಗಣ್ಯರು ನಮ್ಮ ಲೆಪ್ಪೆರೋಲ್ಲ. ಅದೊಟ್ಟಿಗೆ ಸ್ಥಳೀಯ ವೈನಂಚಿನ
ಕೆಲವು ಕ್ಷೇತ್ರದ ಪ್ರಮುಖರನ್ನು ಪೂರ ಲೆಪ್ಪುಣ ಒಂಜಿ ಸಂಕಲ್ಪ ಮಲ್ತದ ಕೆಲವಾತಿ ಜನಟ ಪಂತ ದವೇನ ಬೇದಲ ಏರ್ಲ ಗಣ್ಯ ಅತಿಥಿಲಿತ್ತನ್ನ ಬೆಮಲ್ತದ ನಿಖಲ ಪಣೋಲಿ ಪಂಡದ ಪಂಡೊಂದು ಸತೀಶ್ ಭಟ್ನಗರ ಧಾರ್ಮಿಕ ಸಮಿತಿದ ರೆಡ್ ಪಾತೆರ ಸೋಮನಾಥ ದೇವರಿಗೆ ಸಾಷ್ಟಾಂಗ ವಂದಿಸೊಂದು ಅಂಚನೆ ಇನಿ ನಮ್ಮ ಸಾರ್ವಜನಿಕ ಕೋಟಿ ಶಿವಪಂಚಾಕ್ಷರಿ ನಾಮಜಪ ಯಜ್ಞ ಸಮಿತಿರ್ದು ನಡಪುನಂಚಿನ ಎಲ್ಲಂಜಿದ ಕಾರ್ಯಕ್ರಮಗ್ ಒಂಜಿ ಪೂರ್ವವಾದ ಎಂಚ ತಯಾರಿ ಮಲ್ಪೋಡು ಮಲ್ಪೊಂಜಿ ಸಭೆಟ್ ಎಂಕಲ್ನ ಊರ್ದ ತಂತ್ರಿರೈನ ತಂತ್ರಿಲೆಗ್ ಸಾಷ್ಟಾಗ ನಮಸ್ಕಾರ ಮಲ್ತೊಂದು ಅಂಚೆ ವೇದಿಕೆ ಹಿಡಿತಿನ ಯಜ್ಞ ಸಮಿತಿ ಅಧ್ಯಕ್ಷರ್ಲ ದೇವಸ್ಥಾನದ ಅಧ್ಯಕ್ಷರ್ಲ ಅಂಚ ಸೇರಿದಿನ ಪೂರ ಎಂಕಲ್ನ ಅತಿಥಿ ಗಣ್ಯರ್ಲ ಅಂಚನೆ ಈ ಯಾಗಗ್ ಎಡ್ಡ ರೀತಿ ನಡಪೋಡು ಪಂಡದು ಇನಿ ಸೇರಿದಿನಂಚಿನ ಸಮಿತಿದ ಸದಸ್ಯರ್ಲ ಮಹಿಳಾ ಸದಸ್ಯರ್ಲ ಪೂರರೆಗ್ಲ ಈ ಯಾಗದ ಕೆಲಸಕ್ಕೆ ತಯಾರಂತಿನಕ್ಕಲ್ನಕ್ಲಿ ಒಂಜಿ ಅಭಿನಂದನೆ ಮಲ್ತೊಂದು ಇನಿ ಎಂಕಲೆಗೆ ಯಾಗ ನಡಪಂಚಿನ ಸಂದರ್ಭಡು ಎಂಕಲ್ನ ಇತ್ತ ಧಾರ್ಮಿಕ ದತ್ತಿದ ಇಲಾಖೆ ಹಿಡಿದು ದಲ ಹೊರೆಕಾಣಿಕೆಗೆ ಪೂರ ದೇವಸ್ಥಾನ ಹಿಡಿದು ಆಪುನಂಚಿನ ಒಂಜಿ ಪ್ರಯತ್ನ ಯಾನು ಬರ್ಪೆ ಆ ಹೊರೆಕಾಣಿಕೆಗೆ ಎಂಚಿನ ಅಪ್ಪನ ಪೂರ ದೇವಸ್ಥಾನಗಳ ಒಂಜಿ ಪಂಡದು ಐಕೆ ಎಂಚಿನ ಮಲ್ಪೆರ ಸಾಧ್ಯ ಉಂಡು ಐನು ಯಾನು ಮಲ್ಪುವೆ ಅಂಚೆನೆ ಏನಡ್ದ ಅಪ್ಪನ ವ್ಯಕ್ತಿಕ ಸಾಯಲ ಅಂಚನೆ ಪೂರ ರೀತಿಟ್ಲ ಒಂಜಿ ಎಲ್ಲಂಜಿ ಮುಟ್ಟ ಯಾನು ಈ ಯಾಗಡು ಸಾರ್ವಜನಿಕವಾದ ಒಂಜಿ ಕಾರ್ಯಕರ್ತ ಅದು ಬೆನ್ಪೆ ಪಂಡದು ಪೂರರೆಗ್ಲ ಯಾಗಗ್ ಒಟ್ಟಿಗೆ ನಮ್ಮ ಬೆನ್ಕ ನಮ್ಮ ಊರಿಗೆ ಒಂಜಿ ಎಡ್ಡೆ ಒಂಜಿ ಊರು ಎಡ್ಡೆ ಅವಾರ್ಡು ಪಂಡದು ಈ ಯಾಗಗ್ ಪೂರೆಲ್ಲ ಒಂಜಿ ಒಮ್ಮನಸರು ಒಂಜೇ ಮನಸ್ಸದು ಬೆನ್ಲೆ ನಮ್ಮ ಪೂರ ಒಂಜೆ ನಮ್ಮ ಒಂಜಿ ಧರ್ಮದ ಬಗ್ಗೆ ಪಂದು ಒಂಜೇ ಧರ್ಮದ ಬಗ್ಗೆ ಚಿಂತನೆ ಮಲ್ತದು ನಮ್ಮ ಪೂರೆಲ್ಲ ಒಂಜೇ ಅಪ್ಪೆ ಜೋಕುಲಕ ಬೆನುಕ ಈ ಯಾಗ ಸಕ್ಸಸ್ ಆವಡ್ ದಾಯಪನ್ನಾಗ ಇಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರುತ ಒಂಜಿ ಮಲ್ಲ ಕಾರ್ಯಕ್ರಮ ಅಂಚಾದ ಪುನಃ ಒಂದು ಯಶಸ್ವಿ ಅವಳು ಪಂಡದು ಪೂರೆಲ್ಲ ಸಾಕಾರ ಮಲ್ಪಲೆ ಪಂಡದು ಪ್ರತ್ಯೇಕವಾದ ಕುಳಕ್ಕೆ ಏನೊಂದು ನರಡು ಪಾತ್ರ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞದ ಈ ಒಂಜಿ ಕಾರ್ಯಕ್ರಮ ಪದ್ಮನಾಭರು ತಂತಿರ್ಲು ಪಂಡ ಲೆಕ್ಕನೆ ದಕ್ಷಿಣ ಕನ್ನಡ ಜಿಲ್ಲೆಡ್ ಸುರುಟಾಪಿನ ಒಂಜಿ ಕಾರ್ಯಕ್ರಮ ಶಿವಪಂಚಾಕ್ಷರಿ ನಾಮ ಜಪಯಜ್ಞದ ಒಂಜಿ ಮಹತ್ ಕಾರ್ಯಡು ಒಂಜಿ ಅನಾರೋಗ್ಯ ಪೀಡಿತ ರೈನಂಚಿನ ಒಂಜಿ ವ್ಯಕ್ತಿಗೆ ಪೂರ್ಣ ಪ್ರಮಾಣದ ಮೆದುಳದ ಚೇತರಿಕೆ ಆಯ್ನಂಚಿನ ದಿನೇಶ್ ಪಣಿಕರ್ ನಂಗೆ ತೆರಿಪಾಯರು ನಂಗೆ ಮಾತ ಗೊತ್ತಿತ್ತು ಲೆಕ್ಕನೆ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ಈ ಒಂಜಿ ಕಾರ್ಯಕ್ರಮ ಇಂದು ನಮ್ಮ ಊರುಡು ಆಪಿನವು ಬರೀ ಪುಣ್ಯದ ಕಾರ್ಯ ಅಂದು ಯಾನು ಎನ್ನುವೆ ಸುರುತಾದ ಈ ಒಂಜಿ ಕಾರ್ಯಕ್ರಮನ ರೂಪಿಸದ ಸಂತೋಷ್ ರೈ ಬೊಳ್ಳ್ಯಾರು ಪರಮೇಶ್ವರ್ ಸತೀಶರ್ ಪನ್ನಗ ಎಂಗ್ಲೆಗಳ ಬಾರಿ ಸಂತೋಷ ಅಂಡು ಇತಿಹಾಸ ಪುರಾತನವಾಯಿನ ಸೋಮನಾಥ ದೇವಸ್ಥಾನಡ್ ಬಾರಿ 750 ವರ್ಷದ ಪಿರವಡು ಇತಿಹಾಸ ಪ್ರಸಿದ್ಧವಾಯಿನ ಸೋಮನಾಥ ದೇವಸ್ಥಾನ ಹಬ್ಬಕ್ಕನ ಕಾಲುಡು ರಾಣಿ ಹಬ್ಬಕ್ಕ 550 ವರ್ಷದ ದುಂಬು ಸೋಮನಾಥ ದೇವರಿಗೆ ಪ್ರತಿನಿತ್ಯಲ ದೇವರನ್ನ ಒಂಜಿ ಪ್ರಾರ್ಥನೆ ಮಲ್ತೊಂದು ಇಪ್ಪನಂಚಿನ ಆ ಸಂಗತಿಲು ನಂಗೆ ಮಾತ ತೆರೆದು ಬೈದೇನೆ ಅಂಚಾದ ಸೋಮನಾಥದ ಕ್ಷೇತ್ರ ಅಂತ ಬಂಡ ಒಂಜಿ ಕಾರಣಿಕ ವಾಯಿನ ಒಂಜಿ ಕ್ಷೇತ್ರ ನಮ್ಮ ದೇವರಡ ಸೋಮನಾಥರ ದೇವರಡ ನಮ್ಮ ಉವೇ ಒಂಜಿ ಕಾರ್ಯಕ್ರಮನ ಪ್ರಾರ್ಥನೆ ಮಲ್ತಂಡ ಅವು ಪರಿಪೂರ್ಣತೆ ನಂಗೆ ತಿಕ್ಕುನಂಚಿನ ಒಂಜಿ ಸೋಮನಾಥ ದೇವರನ್ನ ಈ ಒಂಜಿ ಕೋಟಿ ನಾಮಜಪ ಯಜ್ಞದ ಈ ಒಂಜಿ ಕಾರ್ಯ ನಂಗೆ ಮಾತ ಒಂದು ಪುಣ್ಯದ ಭಾಗ ಅಂದು ಯಾನು ಎನ್ನುವೆ ಅಂಜಾದ ಯಾಕಡೆ ತಂತ್ರಿಬಕ ದಿನೇಶ್ ಪಣಿಕರ್ ನಮ್ಮ ಸಮಿತಿದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ಪನ್ಲೆಕ್ಕನೆ ಈ ಒಂಜಿ ಕಾರ್ಯಕ್ರಮನ ನಮ್ಮ ಮಾತ ಒಂಜಿ ಸಮಿತಿ ಮಲ್ತೊಂದು ಇನ್ನು ಆಯ್ತಾ ಪೂರ್ವ ತಯಾರಿದ ಒಂಜಿ ಸಭೆನ ಮಲ್ದ ಈ ಒಂಜಿ ಕಾರ್ಯಕ್ರಮ ಬಾರಿ ಯಶಸ್ವಿ ಮಲ್ಪನವು ನಮ್ಮ ಮಾತ ಮಸ್ತ್
ಮಾತ ಗ್ರಾಮಡ್ದಲ ಪುದರ್ನಿಗೆ ತಂದು ಒಂಜಾತ್ ಜವಾಬ್ದಾರಿನ ನಮ್ಮ ಮಾತು ಕೊಡ್ತಾ ಅಂಚಾದ ಆ ಜವಾಬ್ದಾರಿಗೆ ಒಂಜಿ ಕೊರತೆ ಎಂದು ಜನರಕ ಎಲ್ಲಂಜಿದ ಆ ಒಂಜಿ ಕಾರ್ಯಕ್ರಮ ಬಾರಿ ಯಶಸ್ವಿ ಮಲ್ಪನವಲ್ಲ ನಮ್ಮ ಆ ಪುಣ್ಯದ ಕಾರ್ಯಕ್ರಮ ಅಂದು ಯಾನು ಎನ್ನುವೆ ಈ ಒಂಜಿ ಯಜ್ಞಗೆ ನಮ್ಮನೆ ಇನಿ ಮಧ್ಯವರ್ತಿ ಇದ ಮುಖಾಂತರ ಆಪುನೆತ್ತ ನಮ್ಮನೆ ಆ ಯಜ್ಞಗೆ ಕುಲ್ಲುದು ಆ ಯಜ್ಞಗೆ ದಾದ ಸವಿಧೆನ ಪಾಡ್ದೆ ಪೂಜೆ ಮಲ್ಪನವು ಬಾರಿ ಒಂಜಿ ವಿಶೇಷವಾಯಿನ ಕಾರ್ಯಕ್ರಮ ಇಂಚಿನ ಈ ಒಂಜಿ ಕಾರ್ಯಕ್ರಮ ಎಲ್ಲಂಜಿದಾತ ದಿನ ಬಾರಿ ಯಶಸ್ವಿ ಅವಡು 10,000 ಜಪ ಆಪು ನಂಚಿನ ಐತೊಟ್ಟಿಗೆ ಬಿಲ್ವಾರ್ಚನೆದ ಒಂಜಿ ಕಾರ್ಯಕ್ರಮಲ ಮಲ್ದೊಂದುಲ್ಲೇರು ಆ ಕಾರ್ಯಕ್ರಮದ ನಮ್ಮ ಮಾತೆರ್ಲ ಭಾಗವಹಿಸಿಗ ಆ ಕಾರ್ಯಕ್ರಮ ಯಶಸ್ವಿ ಮಲ್ಪಗ ಅಂದಿ ಸಂದರ್ಭಡು ಪನ್ನೊಂದು ಇನಿ ಅವಕಾಶಕ್ಕಾದ ವಂದನೆ ಸಲ್ಲಿಸೋದನ್ನ ಪಾತ್ರ ಅಂತವೇ ಜೈ ಹಿಂದ್ ಜೈ ಭಾರತ್. ಕಾರ್ಯಮಲ್ತನಂಚಿನ ವ್ಯಕ್ತಿಲು ಮಾತ ನಮ್ಮ ಸೇರಿದ ನಮ್ಮ ಬಾಗಡು ಊರುಡು ನಾವು ನಮ್ಮ ಪ್ರತಿನಿಧಿ ಸವಣಂಚಿನ ಸಂಘ ಸಂಸ್ಥೆಡ್ ಒಂಜಿ ಸಭೆನ ಆಯೋಜನೆ ಮಲ್ತದೆ ಅಲ್ಪ ಈ ನಾಮ ಜಂಬಕ್ಕೂ ವ್ಯವಸ್ಥೆ ಆವಡು ಐತೊಟ್ಟಿಗೆ ಹೊರೆಕಾಣಿಕೆದ ಸಮಿತಿದಕ್ಕೆಲ್ಲ ಮಾತ ಸಂಘ ಸಂಸ್ಥೆಗೆ ಭೇಟಿ ಮಲ್ಪೆರೆ ಉಳ್ಳೇರು ಆ ಪೊರ್ತುಡ್ಲ ನಿಖಿಲ ಅಲ್ಪ ಜನ ಸೇರಾದೆ ಹೊರೆಕಾಣಿಕೆದ ಒಂಜಿ ಯಶಸ್ವಿಗಳ ನಿಖಿಲ ಸಹಕಾರ ಕೊರಡು ಮಹಿಳೆಯರನ್ನ ದೇವಕ್ಕೆಕ್ಕ ಬಾರಿ ಮಲ್ಲ ಸಂಖ್ಯೆಡ್ ಇನಿ ಸೇರದೇರು ಮಹಿಳೆಯರನ್ನ ಮಲ್ಲ ಜವಾಬ್ದಾರಿ ಉಂಡು ಹೊರೆಕಾಣಿಕೆ ಬರ್ಪುಣಾಣಿ 14ನೇ ತಾರೀಕು ದಾನಿ ಶನಿವಾರ ಬೈಯಾಗೆ 4 ಗಂಟೆಗೆ ಬೀರಿಡ್ದು ಮಲ್ಲ ಸಂಖ್ಯೆಡ್ ನಮ್ಮ ಬರೇರುಂಡು ಆಯ್ತು ಒಟ್ಟಿಗೆ ಪೂಜ್ಯ ತಂತ್ರಿವರಿಯರನ್ನ ಸ್ವಾಗತ ಮಲ್ಪಣಂಚಿನ ಒಂಜಿ ಕೆಲಸಡ್ಲ ಅಪ್ಪೆನಕಲೆ ಅಲ್ಪ ಎದುಕೊಂಡಲ್ಪ ಸಹಕಾರ ಕೊರಡು ಮಲ್ಲ ಸಂಖ್ಯೆಡ್ ಅಂಚನೆ ಪ್ರತಿದಿನ ರಡ್ ಬ್ಯಾಚ್ಡ್ ನಮ್ಮ ವ್ಯವಸ್ಥೆ ಆಪುಂಡು 10 ಗಂಟೆದ ಬ್ಯಾಚ್ ಮುಗಿನಾಗ ಅಲ್ಪ ಫಲಾರದ ವ್ಯವಸ್ಥೆ 11 ಗಂಟೆದ ಬ್ಯಾಚ್ ಮುಗಿನಾಗ ಅಲ್ಪ ಒಣಸದ ವ್ಯವಸ್ಥೆ ಮುಲ್ಪಲ ಮಾತ ಅಪ್ಪೆನಕಲ್ನ ಮಲ್ಲ ಸಹಕಾರ ಬೋರ್ಡು ಐತ ಪೂರ್ವಡು ಎಕಡೆ ತಂತ್ರಿಲು ಪಣ್ಣ ಲೆಕ್ಕನೆ 1,10,000 ಇತ್ತೆ ನಮ್ಮ ಆ ಪಾಲಸದ ಮರಣ ಕಟ್ಟು ಮಲ್ತದೆ ಅವೇ ಅಲತೆಗೆ ಮಲ್ತದನ ಐನ ಒಂಜಿ ಕಡ್ಡಿ ಮಲ್ಪುಣಂಜನ ನಿಖಿಲ್ನ ಭಾಗದ ಆ ಒಂಜಿ ಸೇವಾ ಕ್ಷೇತ್ರಡು ಮಂದಿರಲೇಡು ಅವಳು ಕೊಂಡದು ಮಲ್ಪೊಲಿ ದಿನೋಲ ಇಡೆ ಬರಿಯರೆ ಆಪುಜಿಂದಾಂಡ ನಿಖಿಲಿತ್ತಿನಂಚಿನ ಆ ಮಂದಿರಡು ಮಾತೆರ್ಲ ನಿಖಿಲ ಸ್ಥಳೀಯರು ಸೇರಿದು ಒಂಜೊಂಜಿ ದಿನಕ್ಕೂ ಒಂಜೊಂಜಿ ಗೋಣಿ ರಡಡು ಗೋಣಿ ಮುಲ್ಪದ ಕೊಣುದು ಪಯನ ಸೇವೆ ಮಲ್ಪುಣಂಚಿನ ಯೋಗಣು ಪಡೆವಣುಲಿ ಪಣ್ಣದ ಪಣ್ಣೊಂದು ಮಹಿಳಾ ಸಮಿತಿದ ಪ್ರಮುಖರಾನೆಂಚಿನ ದೇವಕ್ಕೆ ಆರುವಲ್ಲಾಲ್ ನಮ್ಮನ್ನು ಉದ್ದೇಶಿಸದ ರಡ್ಡ ಪಾತ್ರಡು ವಿನಂತಿ ಮಲ್ತೋಣ ಐತ ಬಗೆಟ್ ಚರ್ಚೆ ಮಲ್ಪೆರೆ ಸೇರ್ದ ಇದು ದಾಯಿ ನಮ್ಮ ಸೇರ್ದಿನಿ ಪಂಡ ನೆತ್ತ ಬಗೆಟ್ ನಮಗೆ ಸರಿಯಾಯಿನ ಮಾಹಿತಿ ತಿಕ್ಕೋಡು ಪಂದಾಂಡ ನಮ್ಮ ಇನಿ ಮಾತೆರ್ಲ ಸೇರುನ ಅಗತ್ಯವಿತ್ತು ಸೇರಿನ ಮಾತ್ರ ನೆತ್ತ ಪ್ರತಿ ಒಂದು ವಿಷಯ ನಮಗೆ ಬಿಕ್ಬೋದು ನಮಗೆ ಅರ್ಥ ಮಲ್ಪರ ಆಪುಂಡು ನನ್ನೂರಿಯಾಗ నేను ಪನಿಯರ್ಲ ನಮಗೆ ಸಾಧ್ಯ ಉಂಡು ಅಂಚಾದುಪ್ಪನಾಗ ಇನ್ನು ಬೈದಿನಂಚಿನ ಮಾತೆರೆಗಳ ಯಾನು ದುಂಬತ್ತ ಒಂದು ಸೊಲ್ಮೇಲೆ ಅನ್ಸಂದ ಒಂದು ನಮ್ಮ ದುಂಬದ ಕೆಲಸ ಎಂಚಿನ ಪಂಡ 14 ತಾರೀಕಿರ್ದು 21 ತಾರೀಕು ಮುಟ್ಟದ ನಮ್ಮ ಸಂಪೂರ್ಣ ಜವಾಬ್ದಾರಿ ಈ ಒಂದು ಕಾರ್ಯಕ್ರಮ ನಮ್ಮ ಉಪ್ಪೊಡು ದಾಯ ಪಂಡ ಈ ಕಾರ್ಯಕ್ರಮ ನಂಕ ನಮ್ಮ ದಕ್ಷಿಣ ಕನ್ನಡಡು ನಮ್ಮ ಉಳ್ಳಾಲ ತಾಲೂಕುಡು ಈ ಸೋಮನಾಥನ ಸನ್ನಿಧಿಡು ಸುರುವತ್ತ ಆಪಿನಂಚಿನ ಈ ಒಂದು ಕಾರ್ಯಕ್ರಮ ಇದು ನಿಜವಾದ ಒಲ್ಪ ಲಾವಣ್ಯಂಚಿನ ಕಾರ್ಯಕ್ರಮ ನನ್ನ ದುಮ್ಮಗೂ ಬೇತಕ್ಕಲು ಏರ್ಲ ಮಲ್ಪರ ಸಾಧ್ಯ ಉಂಡು ಅಂಡ ಈ ಉಳ್ಳಾಲದ ಕಡಲ ಕಿನಾರೆಡು ಆಪಿನಂಚಿನ ಈ ಕಾರ್ಯಕ್ರಮ ನಮ್ಮ ಯಶಸ್ವಿ ಮಲ್ತು ಕೊರಡು ಪಂದಾಂಡ ನಮ್ಮ ಮಾತೆರ್ಲ ನೆಟ್ಟು ಕೈ ಜೋಡಿಸಬೋಡು ಇತ್ತೆ ಏಕಡೆ ನಮ್ಮ ಪಂಡಿ ಲೆಕ್ಕನೆ ಮಹಿಳಾ ಒಂದು ಸಭೆಟ್ ನಮ್ಮ ಪಂಡ ಪ್ರತಿ ಒರಿಲ ಒಂಜೊಂಜಿ ಕೂಪನ್ ಪ್ರತಿ ಒರಿಯಾಗ ಮುಟ್ಟವನಂಚಿನ ಒಂಜಿ ಕೆಲಸ ಮಲ್ಪೋಡು ಬಂದು ಕಾಲಿ ನಮ್ಮ ಮುಟ್ಟಂಡ ಯಾವಂದು ಅಕ್ಲೆಗೆ ನಮ್ಮ ಅಕ್ಲ ಮನಸ್ಸಿಗೆ ಅರ್ಥ ಆಪಿನಂಚ ಈ ಕೂಪನ್ ನಮ್ಮ ದಾಯ ದೆತು ನೋಡು ಅವು ದೆತುನುಂಡ ಇದು ಬೇತೆ ಒಂಜಿ ನಮ್ಮ ಪೂಜೆಗೆ ರಶೀದಿ ಮಲ್ಪವ ರಶೀದಿ ಮಲ್ಪದೆ ಅಕ್ಲು ಪೂಜೆಗೆ ಬರಂದೆ ಕೊಲ್ಲಾಡು ಅಕ್ಲೆಗೆ ಒಂಜಿ ಪ್ರಸಾದನ ಕೊನೋದು ಮುಟ್ಟವ ಅವು ಅಂಚ ಮಲ್ತದ ಅವು ಒಂಜಿ ಮುಗಿಯುಂಡು ಅಂಡ್ ದೆಕ್ ಅಂಚತ್ ದೆಕ್ ನಮ್ಮ ಪ್ರತಿ ಒರಿಲ ಈ ಜಪ್ಪಟು ಕುಲ್ಲುದು ಆ ಸೋಮನಾಥ ದೇವೇರಿನ ಒಂಜಿ ಅನುಗ್ರಹಕ್ಕೆ ನಮ್ಮ ಪಾತ್ರದ ಆದ ಈ ಕಾರ್ಯಕ್ರಮ ನಮ್ಮ ಪೊರ್ಲುಡೆ ಮಲ್ಪೋಡು ಪಂದಾಂಡ ಪ್ರತಿ ಒರಿಯಾಗಲ ಮನಸ್ಸಿಗೆ ಮುಟ್ಟುನಂಚನೆ ಅಕ್ಲೆಗೆ ತೆರಿಪಾದು ಕೊರಡು ದಾಯ ಪಂಡ ನಮ್ಮ ಒಂಜಿ ಪಾಡು ನಂಚಿನ ಡ್ರೆಸ್ ಆವಡು ಅತ್ತಡ ನಮ್ಮ ಒಂಜಿ ಮಲ್ಪನಂಚಿನ ವ್ರತೋಟ ಆವಡು
ಅತ್ತಡ ನಮ್ಮ ಒಂಜಿ ಯಜ್ಞಗೂ ಜಪಕ್ಕೂ ಕುಲ್ಲು ನಂಚಿನ ಕ್ರಮ ತಾವಡ್ ಒವೇ ಒಂಜಿ ವಿಷಯ ಉಡ್ಲ ಕೊರತೆ ಬರಂದಿಲ್ಲಕ ನಡಪು ನಂಚಿನ ನಮ್ಮ ಒಂಜಿ ಪುಂಜಯ್ಯನಕ್ಲ ಕರ್ತವ್ಯ ಆದುಂಡು ದಾಯ ಪಂಡ ಒಂಜಿ ಪೊಂಜೋಳು ದುಂಬು ಪೋಯಿರಡ ಮಾತ್ರ ಅವು ಪ್ರತಿ ಒಂಜಿ ಕೆಲಸಲ ಯಶಸ್ವಿ ಆಯರ ಸಾಧ್ಯ ಉಂಡು ಒರ್ತಿ ಇತ್ತಂಡ 10 ಜನ ಸೇರ್ಪವಿರು 10 ಜನ ಇತ್ತಂಡ 100 ಜನ ಸೇರ್ಪವನಂಚಿನ ಸಾಮರ್ಥ್ಯ ಒಂಜಿ ಪೊಣ್ಣಾಗ ಉಂಡು ಅಂಚಾದ ಪುನಗ ನಮ್ಮ ಮಾತೆರ್ಲ ಸೇರ್ದು ಆ ಕೆಲಸವನ್ನು ಪೊರ್ಲುಡೆ ನಮ್ಮ ಯಶಸ್ವಿ ಆತದ ಕೋರಡು ನಮ್ಮ ಮಹನೀಯರ ನಕ್ಲೆಗೆ ನಮ್ಮ ಕೈ ಜೋಡಿಸದ್ದು ಈ ಕೆಲಸಗೂ ನಮ್ಮ ಪೂರ ಸಂಪೂರ್ಣ ಸಹಕಾರ ಕೋರ್ಕ ಅಂಚನೆ ಒವೇ ಒಂಜಿ ನಮಕ್ ನಿಕ್ಲೆಗೆ ಸಂಶಯ ಇತ್ತಂಡಲ ಈತ ತಂತ್ರವರಿಯರ್ಲ ಉಲ್ಲೇರು ಮಾತ ಗಣ್ಯರ್ಲ ಉಲ್ಲೇರು ನಿಕ್ಲೆ ಸಂಶಯ ಇತ್ತಂಡಕ್ಕೇನೋಲಿ ಎಂಚಿನ ಮಲ್ಪೋಡು ಎಂಚ ಮಲ್ಪೋಲಿ ಬಂದು ಬೊಕ್ಕ ಯಾನೊಂದು ಎಂಚಿನ ಬಂದ್ಬಿಡಂಡ ಕಮಿಟಿ ದಾಖಲ ಗಮನಗೋ ಇತ ಒಂಜಿ ಪಕ್ಷ ಕೂಪನ್ ತೆತ್ತುಂಡೇರು ಎಂಕ್ಲು ಜಪ್ಪಕ್ಕೂ ಕುಲ್ವ ಪಂಡದು ಆ ಸಂದರ್ಭಕ್ಕೆ ಅಕ್ಲಿಗೆ ಬರಿಯರ ಆಪೂಜಿ ಎಂಚಿನಾಂಡಲ ಅನಾನುಕೂಲ ಆಂಡ್ ಪಂದಾಂಡ ಅಕುಲು ಬರಂದ ಕುಲ್ಲರ ಬಲ್ಲಿ ಅಕುಲು ಅಕ್ಕಲ್ನ ಪರವಾದ ಏರೇನ ಆಂಡಲ ಒಂಜಿ ಅಕುಲು ಕೂಪನ್ ಮಲ್ತಿನೇ ಕೊಂಚ ಜನನ ಅಕುಲು ಕೊರ್ಪಿನ ಅಂಚಿನ ಒಂಜಿ ಅವಿತ ಪಂಡೆಯನ ಅಂಚ ಮಲ್ತಿಂಡ ತೊಂದರೆ ಇಜ್ಜತೆ ಅಂಚತ್ತೆ ಇತ್ತೆ ಒಂಜಿ ಒಂಜಿ ಎಂಚಿನಾಂಡಲ ಒಂಜಿ ಅನಾನುಕೂಲ ಇಲ್ಲ ತಕ್ಕಲೇನೆ ಏರೇನಾಂಡಲ ಒಂಜಿ ಕಡ ಕುಲ್ಲವಳ್ಳಿ ಪನ್ಪಿನ ಆಗುದಿಲ್ಲ ಹೌದು ಮನೆಯವರನ್ನು ಅಂದರೆ ಅಲ್ಲಿ ಜಪ ಕಡಿಮೆ ಆಗಬಾರ್ದೆಂಬ ಉದ್ದೇಶದಿಂದ ಒಬ್ಬರ ಹೆಸರಲ್ಲಿ ಕೂಪನ್ ತಕ್ಕೊಂಡಿದ್ದಾರೆ ಅಲ್ಲ ಒಬ್ಬರು ಕೂಪನ್ ತಕ್ಕೊಂಡಿದ್ದಾರೆ ಅವರಿಗೆ ಬರಲಿಕ್ಕೆ ಅನಾನುಕೂಲ ಆಗ್ತದೆ ಆ ಮನೆಯವರಲ್ಲಿ ಬೇರೆಯವರನ್ನು ಕೂತ್ಕೊಳಿಸ್ಬೋದಲ್ಲ ಅಂತ ಅದು ಹೇಳೋದು ನಾನು ಬೇರೆಯವರಿಂದ ಹೊರಗಿನವರೆಲ್ಲ ಹಾಂ ಹೌದು ಶುದ್ಧಾಚಾರದಲ್ಲಿ ಇರಬೇಕು ಏನೋ ನಾನು ಅನಾರೋಗ್ಯ ಬರ್ತದೆ ಅಥವಾ ಏನಾದರೂ ಒಂದು ಸಮಸ್ಯೆ ಬರ್ತದೆ ಆ ಸಂದರ್ಭದಲ್ಲಿ ಅವರಿಗೆ ಪಶ್ಚಾತ್ತಾಪ ಆಗಬಾರ್ದೆಂಬುದು ನನ್ನ ಉದ್ದೇಶ ಅಷ್ಟೇ ಅದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ ನಾವು ಅದನ್ನು ಅಲ್ಲ ಅವರಿಗೆ ಹೇಳಿದೆ ನಾವು ಹೇಳಿದೆವು ಅದೇ ನಮಗೆ ಜಪ ಕಡಿಮೆ ಆಗಬಾರ್ದು ಅವರಿಗೆ ಕೂಡ ಪಶ್ಚಾತ್ತಾಪ ಆಗಬಾರ್ದು ಆ ರೀತಿ ಹಾಗೆ ಮತ್ತೊಂದು ವಿಷಯ ಏನಂದರೆ ಈಗ ಕುಣಿತ ಭಜನೆ ಉಂಟೆಂಬ ಒಂದು ನನಗೆ ಅದರ ಮಾಹಿತಿ ಇರಲಿಲ್ಲ ಈಗ ಇಬ್ಬರು ಬಂದರು ಹೊರೆ ಕಾಣಿಕೆ ದಿವಸಕ್ಕೆ ಕುಣಿತ ಭಜನೆ ಉಂಟ ಅಂತ ಮಾಹಿತಿ ಸಿಕ್ಕಿತಂತೆ ಅವರಿಗೆ ಮಾಹಿತಿ ಸಿಕ್ಕಿದಂತೆ ಅದಕ್ಕೆ ಏನಾದರೂ ಟೀಮ್ ಅವರು ಸೆಟ್ ಮಾಡೋದಿದ್ರೆ ಈಗ ಇಬ್ಬರು ಇದ್ದಾರೆ ಅವರಲ್ಲಿ ನೀವು ಮಾತಾಡಿ ಒಂದು ಟೀಮ್ ಸೆಟ್ ಮಾಡ್ಬೋದು ಮತ್ತು ನಮ್ಮ ಲತಾ ಅವರು ಕೂಡ ಇದ್ದಾರೆ ಅವರಿಗೆಲ್ಲ ಅದರ ಬಗ್ಗೆ ಕರೆಕ್ಟ್ ಅನುಭವ ಉಂಟು ಆದ ಕಾರಣ ಅವರನ್ನು ಕಾಂಟ್ಯಾಕ್ಟ್ ಆಗಿ ನೀವು ಅವರಲ್ಲಿ ಮಾತಾಡಿಕೊಳ್ಳಿ ಎಷ್ಟೊತ್ತಿಗೆ ಬರಬೇಕು ಏನು ಹೇಗೆ ಅಂತ ಅವರಲ್ಲಿ ನೀವು ಮಾತಾಡಿಕೊಳ್ಳಿ ಮತ್ತು ನಾವು ಮಾಡುವಂಥ ಕೆಲಸ ಏನಂದರೆ ಈಗ ನಾವು ಆ ದಿವಸ ಈಗ 4 ದಿವಸದಲ್ಲಿ ಕೂಡ ನಾವು ಮಹಿಳೆಯರು ಏನು ನಮಗೆ ಜವಾಬ್ದಾರಿ ಕೊಡ್ತೀರಾ ಅದನ್ನು ನಾವು ಮಾಡ್ತೇವೆ ಅಧ್ಯಕ್ಷರ ಗಮನಕ್ಕೆ ಅದನ್ನು ನಾವು ಮಾಡ್ತೇವೆ ಆದರೆ ನಮಗೆ ಅದಕ್ಕಿಂತ ಮೊದಲು ಅದನ್ನು ತಿಳಿಸ್ಬೇಕಾಗ್ತದೆ ನಾವೊಂದು ಟೀಮ್ ಮಾಡಬೇಕಾಗ್ತದೆ ಮತ್ತು ನಾಡ್ದು ಒಂದೇ ದಿವಸ ಬಂದಲ್ಲಿ ಆಚೆ ಈಚೆ ಆಗಬಾರ್ದು ಅದು ಕೆಲಸ ಮಾಡುವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕೆಂಬುದು ನಮ್ಮದೊಂದು ಆಶೆ ಅದಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕು ಯಾಕಂದರೆ ಅದು ಮೊದಲು ತಿಳಿಸಿದರೆ ನಾವು ಅದನ್ನು ರೆಡಿ ಮಾಡಿ ಇಟ್ಬಿಡ್ತೇವೆ ಯಾರ್ಯಾರು ಯಾವ್ಯಾವ ದಿವಸ ಬರಲಿಕ್ಕೆ ಅಂತ ಈಗ ಮತ್ತೆ ಬೇರೆ ಏನು ವಿಷಯ ಇದ್ದರೂ ನಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ನನಗೆ ಫೋನ್ ಮಾಡಿ ಅಥವಾ ಇಲ್ಲಿ ಆಫೀಸಿಗೆ ಫೋನ್ ಮಾಡ್ಬೋದು ಈಗ ಸತೀಶ್ ಪರಶುರಾಮ ಅವರಲ್ಲಿ ಇದ್ದಾರೆ ಅವರಲ್ಲಿ ಕೂಡ ನೀವು ಮಾತಾಡ್ಬೋದು ಮತ್ತು ರಶೀದಿ ಬುಕ್ ತಗೊಂಡು ಹೋದವರು ಕೂಡ ಅದು ಒಂದು ಪಕ್ಷ ಈಗ ಅದರಲ್ಲಿ 100 ಕೂಪನ್ ಉಂಟು ಆ 100 ಕೂಪನಲ್ಲಿ ನಿಮಗೆ ಎಲ್ಲ ಕೊಡಲಿಕ್ಕೆ ಆಗಲಿಕ್ಕೆ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ನಾವೊಂದು ಅದನ್ನು ನೀವು ಶೇರ್ ಮಾಡಿಕೊಂಡು ಕೊಡಿ ಅಂತ ಕೊಟ್ಟಿದ್ದೇನೆ ಒಬ್ಬರೇ ಕೊಡೋದು ಬೇಡ ಒಂದು ಪಕ್ಷ ಏನಾದ್ರದಲ್ಲಿ ಒಂದು 2-3 ಕೂಪನ್ ಉಳಿದರೆ ಅದನ್ನು ಬೇಗನೆ ಒಂದು 5 ತಾರೀಕಿನ ಒಳಗೆ ನಮಗೆ ತಂದು ಮುಟ್ಟಿಸಬೇಕು ಮತ್ತೊಂದು ಏನಂದರೆ ನೀವು ಕೂಪನ್ ಕೊಟ್ಟಾಗ ಅದನ್ನೊಂದು ನೀವು ಬುಕ್ಕಲ್ಲಿ ಬರೆದಿಟ್ಟುಕೊಳ್ಬೇಕು ಯಾರಿಗೆ ಕೊಟ್ಟಿದ್ದೀರಾ ಅವರ ಹೆಸರು ಅವರ ಫೋನ್ ನಂಬರ್ ಅವರದೊಂದು ನಕ್ಷತ್ರ ಇಷ್ಟು ನೀವು ತಗೊಳ್ಬೇಕು ಆಗ ನಮಗೆ ಏನಂದರೆ ಮತ್ತು ಅವರು ಯಾವ ದಿವಸಕ್ಕೆ ಜಪಕ್ಕೆ ಬರ್ತಾರೆ ಅದು ಮೇಯ್ನ್ ಮಾಧವಿ ಹೇಳುವಾಗ ಸ್ವಲ್ಪ ಕೇಳಿಕೊಡಿ ಮತ್ತೆ ಕೇಳಬೇಡಿ ಮತ್ತೆ ಕೇಳಬೇಡಿ ಅದು ಕರೆಕ್ಟಾಗಿ ನೀವು ಅದನ್ನು ಬರೆದಿಟ್ಟುಕೊಳ್ಬೇಕು ಯಾವ ದಿವಸಕ್ಕೆ ಅಂತ ಅದು ಕೂಡ ನಿಮ್ಮಲ್ಲಿ ಅವರಲ್ಲಿ ಕೇಳಿ ನೀವು ಅದನ್ನು ಬರೆದಿಟ್ಟುಕೊಳ್ಬೇಕು ಆಗ ನಮಗೆ ಏನಾಗ್ತದೆ ಅಂದರೆ ಇಲ್ಲಿ ಸೆಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ನಮ್ಮ ಮಹಿಳೆಯರಲ್ಲಿ ವಿನಂತಿ ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗುವ
ಈ ಕೆಲಸವನ್ನು ಯಶಸ್ವಿಯಾಗಿ ನಾವು ಪೂರೈಸುವಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ಅರ್ನ ಸಮಿತಿ ತಗ್ಲಿಕ್ಕೆ ಕೊಡ್ತೇನೆ. ನಮ್ಮ ಹಿಂದೂ ಸಮಾಜದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮನೋರಂಜನೆಗೆ ಮಾತ್ರ ನಾವು ಮೊದಲ ಪ್ರಾಶಸ್ತ್ಯ ಕೊಡ್ತಾ, ಅದರಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ಯುವ ಜನಾಂಗವನ್ನು, ಅವರನ್ನು ದೇವರನ್ನು ಒಲಿಸುವ ದಾರಿ ಹೇಳಿದರೆ ಮನೋರಂಜನೆ ಮಾತ್ರ ಎಂಬ ವಿಚಾರ ಪ್ರಚಲಿತ ಇರುವಾಗ, ಈ ದಿನ ನಮ್ಮ ಯುವಕರು ಹಾಗೂ ಸೋಮನಾಥ ಕ್ಷೇತ್ರದ ಭಕ್ತರು ಸೇರಿಕೊಂಡೊಂದು ಸಮಾಜವನ್ನೇ ಪರಿವರ್ತನೆ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಎಲ್ಲ ಕಾರ್ಯಕ್ರಮ ಆಗಲಿ, ಈಗ ಧಾರ್ಮಿಕ ವಿಚಾರದಲ್ಲಿ ಏನಾದರೂ ಒಂದು ಪೂಜೆ ಮಾಡುವುದಿದ್ರೆ ಮಧ್ಯವರ್ತಿಗಳು ನಮಗೆ ಬೇಕೇ ಬೇಕು. ಈಗ ನಾವು ವಾಹನ ಅಥವಾ ಬೇರೆ ಬೇರೆ ಸರ್ಕಾರಿ ಕೆಲಸಗಳು ಮಾಡುವಾಗ ಕೂಡ ಮಧ್ಯವರ್ತಿಗಳ ಮುಖಾಂತರ ಮಾಡಿಸುವಾಗ ನಮ್ಮಲ್ಲಿ ಕೂಡ ಸಮಾಜದಲ್ಲಿ ಕೆಳವರ್ಗದವರು ಅಥವಾ ಬ್ರಾಹ್ಮಣದ ವರ್ಗದವರು ಅಂತ ಹೇಳಿರುವಂಥ ಒಂದು ಭೇದವನ್ನು ನಾವೇ ನಿರ್ಮಾಣ ಮಾಡಿ ದೇವರಿಂದ ದೂರ ಉಳಿಯುವಂಥ ಈ ಕಾಲಘಟ್ಟದಲ್ಲಿ ತಂತ್ರಿಯವರು ಹೇಳಿದ ಹಾಗೆ ನಾನು ನಿಮ್ಮವರೊಳಗೆ ಒಬ್ಬನಾಗಿರ್ತೇನೆ ಅಲ್ಲದೆ ನನ್ನನ್ನು ತಂತ್ರಿಯಿಂದ ಆ ಸ್ಥಾನಕ್ಕೆ ನೀವು ತೆಗಿಬೇಡಿ, ನಾನು ಕೂಡ ಸಾಮಾನ್ಯ ಜನರಾಗಿ ನಿಮ್ಮೊಟ್ಟಿಗೆ ಇರ್ತೇನೆ ಎಂಬ ಒಂದು ಬಹಳ ಒಂದು ಅದ್ಭುತವನ್ನು ಮಾತಾಡಿದ್ದಾರೆ. ಅದರ ಅರ್ಥ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡುವುದಿದ್ರೆ ನಮ್ಮ ನೋವನ್ನು ನಾವೇ ಸಹಿಸಬೇಕು. ನಮಗೆ ಏನಾದರೂ ಒಂದು ನೋವು ಇದ್ದರೆ ಅದನ್ನು ನಾವೇ ಸಹಿಸುವಂತೆ ಈ ಕಲಿಯುಗದಲ್ಲಿ ನಾಮ ಜಪಕ್ಕಿರುವಂಥ ಪ್ರಾಶಸ್ತ್ಯ ಬೇರೆ ಯಾವುದೂ ಯಾವ ಇದಕ್ಕೂ ಇಲ್ಲ. ಹಾಗಿರುವಾಗ ನಾವು ದೇವರನ್ನು ಒಲಿಸಲಿಕ್ಕೆ ನಾವೇ ನೇರವಾಗಿ ಭಾಗಿಯಾಗುವಂಥ ಈ ಒಂದು ಅದ್ಭುತ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸೇರೋಣ. ಇಲ್ಲಿ ಜ್ಯೋತಿಷರು ಹೇಳಿದರು, ಒಬ್ಬರಿಗೆ ಅನಾರೋಗ್ಯ ಬಂದಿತ್ತು, ಅದು ಮಾಯವಾಯಿತು ಅಂತೇಳಿ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಬರುವ ಅನಾರೋಗ್ಯಕ್ಕೂ ಕೂಡ ಈ ಒಂದು ಕೋಟಿ ಜಪ ತಡೆಯಾಗಲಿ ಎಂದು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸ್ತೇನೆ. ನನಗೆ ಈ ಯಾಗಡು ಆರ್ಥಿಕ ಸಹಾಯ ಎಲ್ಲ ಬೋರ್ಡು ಪ್ರಚಾರದ ವ್ಯವಸ್ಥೆ ಮಾತೆಲ್ಲ ಸ್ಪಾನ್ಸರ್ ಆದ ಮಲ್ತೊಂದುಲ್ಲೇರು ಜಿಲ್ಲಾ ಧಾರ್ಮಿಕ ಸಮಿತಿದ ಸದಸ್ಯರೇ ಮತ್ತು ಈ ಭಾಗದ ಕ್ಷೇತ್ರ ಹಿಡಿದು ನಂಗೆ ಒಂಜಿ ಪುದೆ ಬರ್ಪುನಲ್ಪ ಆರ್ನ ಸಹಕಾರ ಖಂಡಿತ ಉಂಡು ಪಂಡೊಂದು ಸಮಿತಿದ ಅಧ್ಯಕ್ಷರೇ 1 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಿದ್ದಾರೆ. ಸಂತೋಷನ್ನೇ ಆ ದುಡ್ಡನ್ನ ಮೊರಣೆ ಕೊಡ್ತೇರು. ಕಿಶೋರಿ ಅಕ್ಕೋರು 50,000 ಘೋಷಣೆ ಮಾಡ್ತಿದ್ದಾರೆ. ಆರ್ಲ ಇತ್ತೆ ದುಡ್ಡು ಕೊರಿಯರ್ ಒಳ್ಳೇರು ಕೋಶಾಧಿಕಾರಿಗಳಿಗೆಲ್ಲ ಇತ್ತೆ ಈ ಸಭೆ ಮುಗಿಯರು ತುಂಬ ಕೊರಿಯರ್ ಒಳ್ಳೇರು. ನಂಗೊಂಜಿ ಸಂಕಲ್ಪ ಉಂಡು, ಒಂಜಿ ಮಲ್ಲ ದುಡ್ಡನ್ನು ಒರಿತದೆ ದೇವರನ್ನ ಭಂಡಾರಗೂ ಸೋಮನಾಥ ದೇವರಿಗೆ ಈ ಯಾಗ ಸಮಿತಿದ ಮೂಲಕ ಸಮರ್ಪಣೆ ಮಾಡ್ಪಡ್ಪಂಡು ನಂಜಿ ಸಂಕಲ್ಪ ಉಂಡು. ಆ ನಿಟ್ಟಿಡು ನಮ್ಮ ಮಾತೆರ್ಲ ಐಕಲ ಒಂಜಿ ಒತ್ತು ಕೊರ್ದು ಅಕ್ಕನಕಲೆ ನಮ್ಮ ಮಾತೃ ಸಮಿತಿದಕ್ಕಲೆ 100 ರೂಪಾಯಿದ ಕೂಪನ್ದ ಒಟ್ಟಿಗೆ ಮೂಲು 10,000 ಜನ ಬತ್ತಂದಾಂಡ ನೆಕ್ಕೆ ನಿಜವಾದ ಭಾರಿ ಸಮಾಜ ಹೋರಾಟವಂತ ಮೂಲ ಆವಡು ಕೋಟಿ ನಮ್ಮ ಜಪ ಆವಡು ಯಾಗ ಆವಡು ಯಜ್ಞ ಆವಡು ರುದ್ರಯಾಗ ಆವಡು ಐತೆ ಒಟ್ಟಿಗೆ ಮುರಣಿದ ಬೊಕ್ಕ ವಿಶೇಷವಾದ ಮೂಡಪ್ಪ ಸೇವೆ ಆವಡು ಐತೆ ಒಟ್ಟಿಗೆ ರಾಜರಾಜೇಶ್ವರಿ ಅಮ್ಮಗೆ ಸೋಮನಾಥ ದೇವರಿಗೆ ರಂಗಪೂಜೆ ಆವಡು ಒಂಜಿ ದಿನದ ಉತ್ಸವ ಆವಡು ನೇನು ಮಾತ ನಿಜವಾದ ನಂಗೆ ಮಾತ ಮೇರಿನ ಮುಖಾಂತರವಾದ ಮುಂದಾಲೊತ್ತರು ಈತ ನೆಕ್ಕೆ ಕಾರಣ ನಮ್ಮ ತಂತಿರ್ತಾರೆ ಆ ಪರಮೇಶ್ವರ್ಲೇರು ಸತೀಶನ್ನೇ ಆನಂದನ್ನೇ ಆ ಟೀಮ್ ದಾದಾ ನನ್ನ ಎಂಗೆ ಇಂಜೆಕ್ಷನ್ ಕೊರ್ಪುಣಿ ಮಕ್ಕಳ ಯಾನು ತಪ್ಪವಣಿ ದಾದಾ ನನ್ನ ಸುರು 10,000 ಜನ ಯಾಗೋ ಕುಲಿಯರೆಂದು ಸಾಧ್ಯ ಉಂಡ ಅಂದು ಉದಾಹರಣೆಗೆ ಕೋಡೆತ್ತು ಮುರಣಿ ಭಾರಿ ಮಲ್ಲ ಒಂಜಿ ಧಾರ್ಮಿಕ ನೇತಾರೆ ಭಾರಿ ಮಲ್ಲ ಧಾರ್ಮಿಕ ನೇತೆ ಎಲ್ಲಿ ಧಾರ್ಮಿಕ ನೇತಾರೆ ಮಲ್ಲ ಕಾರ್ಯಕ್ರಮ ಅಂತದನಾರು ಯಾನಾರೆನ್ನ ಕೈತಲಪುಲ್ಲದು ಬಂಡೆ ಎಂಗ್ಲನ ಸೋಮೇಶ್ವರ ದೇವಸ್ಥಾನಡು ಕೋಟಿ ನಾಮ ಜಪ ಆಯರುಂಡು ಇಂಚೀಚಿನ ಕಾರ್ಯಕ್ರಮ ಆಯರುಂಡು 10,000 ಜನ ಯಾಗೋ ಕುಲಿಯರ ಉಂಡು ಪಂಡನ ಅರ್ನ ವರ ಸ್ವರ ವರ ದಮ್ ಉಂಟುಂಡು 10,000 ಜನ ಯಾಗೋ ಕುಲಿಯರ ಉಂಡು ಅಂದಕೇಂದಿರು ಯಾಮಂಡ ನೀಲೇಶ್ವರ ತಂತಿರ್ದಾರನ ಮುಂದಾಲತ್ತರು ಎಂಕ್ಲೆನ ಸಮಿತಿ ಸಾಧ್ಯ ಇಜ್ಜುಂಡೆ ಯಾಮಂಡ ಇಂಚನೆ ಮಾಡಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಪ್ರಯತ್ನ ಮಾತ್ರ ಬೋಡನೆ ದೇವರನ ಆಶೀರ್ವಾದ ಐಕ್ಕ ಅದು ಪಂಡರು ವರ್ಣ ದೇವರನ ವಾಯುದೇವರನ ಅಗ್ನಿದೇವರನ ಭೂತಾಯನ ಆಶೀರ್ವಾದ ನೂದೇಕ್ ನೂದಿತ್ತಿನ ಅವಳು ಆಪುಂಡು ನಿಗ್ಲು ಎಂಚ ಮನ್ಪೋರು ಮಾರೆ 10,000 100 ಜನ ಯಾಗೋ ಕುಲ್ಲಾರ ಎಂಗ್ಲೆ ಬಂಗ ಆಪುಂಡು ಒಂದೇ 100 ಜನನು ಯಾಗೋ ಕುಲ್ಲಾರ ಬಂಗ 10,000 ಜನ ಯಾಗ ಅವಳ ಈರು ಪಂಡರು ರೊತ್ತೊಟ್ಟು ಕುಲ್ಲು 100% ಆಪುಂಡು ಅವು ಆವಂದ ಎಪ್ಪರ ಸಾಧ್ಯನೇ ಅರೆಗೆ ಬೋರ್ಡಂದು ಬಂದು ಯಾರೇ ನಿರ್ಧಾರ ಮಂತ ನಿರ್ದಕ ಆಪುಂಡು ಇನಿ ಯಾನು ಬಣ್ಣಗ ಐಕ್
ಜತ್ ಕಾರ್ಡ್ ಜತ್ತದ ಬತ್ತನಾಗ ಎಣ್ಣೆ ಇನ್ನಿತ ಕಾರ್ಯಕ್ರಮಕ್ಕೆ ಒಂಜಿ ವೇಳೆ 100 ಜನ ಸೇರಿ ಎರುಂದಾಂಡ 100 ಜನದ ಅಂದಾಜು ಸೇರಿ ಎರುಂದಾಂಡ 1,000 ಸೇವಕರು ನೆಕ್ಕ ನಿರಂತರವಾದ ಬೆನ್ಪೇರು 1,000 10,000 ಜನ ಯಾಗೋ ಕುಲ್ಲೇರ 100 ಆಪುಣದು ಇತ್ತೆ ಹೆಂಗೆ ಅವು ಸತ್ಯ ಅಂದ ತೋಜುಂಡು ಕಡಿಮೆ ಕೈತಲ್ 100 ಜನ ಇಲ್ಲ ನಮ್ಮತ್ತೆ 100 ಜನ ಇಲ್ಲ ಕೈತಲ್ ಅಪ್ಪಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಒಂಜಿ ದಾದ ಬಂದ ಎಲ್ಲ ಬೈಯರು ನಾನು ಒಂಜೇ ತಿಂಗಳು ಎಲ್ಲ ಬೈಯರು ಈ ಕಾರ್ಯಕ್ರಮ ಪೂರ ಮುಗಿಯುಂಡು ಬರ್ಪಿನ ತಿಂಗಳು ಇನ್ನಿತಾನಿ ಯಾಗ ಮುಗಿದಾಪುಂಡು ಇತ್ತು ಕೊಡ್ತು ಎಲ್ಲ ರುದ್ರಯಾಗ ಸಮಾರಂಭ ಬರ್ತಿ ಒಂಜೇ ತಿಂಗಳು ಇಪ್ಪುಂಡು ಕಾಸ್ತ ಬಗ್ಗೆಲ್ಲ ಪರಮೇಶ್ವರನ್ನೇ ಆನಂದನ್ನೇ ಸತೀಶನ್ನೇ ಇಂಕ್ ಮಾತ ಕುಲ್ಲುದು ಪಾತ್ರನಕಂದು ಭಾರಿ ಮಲ್ಲ ಖರ್ಚಿದ ಲೆಕ್ಕಾಚಾರ ಅಂತ ಅವಾಗ ಮನಸ್ಸಲ್ಲ ಬತ್ತಂದು 7 ಲಕ್ಷ ರೂಪಾಯಿ ಒರಿಯರು ಕೋಟಿ ಒರಿಯರು ಇಂದು ಸೋಮನಾಥ ದೇವರನ ಸನ್ನಿಧಿಗೆ ಮೆಕ್ಲೆಗೆ ಈ ಆಡಳಿತ ಸಮಿತಿಗೆ ನಮ್ಮ ಮನದಲ್ಲಿ ಕಾರ್ಯಕ್ರಮ ಮನದಲ್ಲಿ ಮುಗಿದು ಲೆಕ್ಕ ಪತ್ರ ಕೊಟ್ಟು ಊರಿನ ಕಾಸಿನ ಮೆಕ್ಲೆಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಐದು ಈ ನೆತ್ತ ಸಮಿತಿ ಹೆಜ್ಜೆ ಮನಸ್ಸು ಎಂಜಿನ ಬಂದ ಕಾರ್ಯಕ್ರಮವು ಕಾಸು ಕಮ್ಮಿ ಒಂದು ಕಾರ್ಯಕ್ರಮರು ಕಾಸು ಒರಿಯೋಡು ಅದನ್ನು ದೇವಸ್ಥಾನಗಳ ಅತ್ಯಂತ ಅವಶ್ಯಕತೆ ಉಂಟು ಅಷ್ಟ ಅವು ಎಲ್ಲಿ ಅಮೌಂಟ್ ಅದು ಮಲ್ಲ ಅಮೌಂಟ್ ಒರಿಯೋಡು ಬಂದದ್ದು ನಮ್ಮ ಮನಸ್ಸಲ್ಲಿ ಉಂಟು ಐಕೆ ಎಂಚೆ ಮನ್ಪುಂಡು ಬಾಕಿದ ಯಜ್ಞದ ಯಾಗದ ಐತ ಬಗ್ಗೆ ಅಂದಾಲ ಪಾತ್ಯಾರ್ಯರು ಪೂಪುಜಿ ಒಂಜಿ ಒರೆಕಾಣಿಕೆದ ಸಂಚಾಲಕರನ ಬಗ್ಗೆ ನಾನು ಪಾತ್ಯಾರ್ಯನ ಪೂಪುಜಿ ಅದನ್ನು ನನ್ನ ಮುಟ್ಟಿದೆಲ್ಲ ಚಿನ್ನ ಬಂದ್ಬನ ಓಲು ಒಂಜಿ ಒರೆಕಾಣಿಕೆ ಇತ್ತಿರನಲ್ಲ ಆ ಟೀಮ್ ಅಂಚ ಉಂಡು ಎಲ್ಲಂಜಿದ ಒರೆಕಾಣಿಕೆಗೆ ನಿಕ್ಲಿನ ಟೀಮ್ ದಾದ ಬಂದನಲ್ಲ ಇನಿಮುಟ್ಟ ಬ್ರಹ್ಮಕಲಸ ಮೂಲ ಅದು ಅವು ದಾಖಲೆ ಆತನು ಆಂಡ ಇನಿಮುಟ್ಟ ಆವಂದು ನಂಚಿನ ಒರೆಕಾಣಿಕೆ ಎಲ್ಲಂಜಿದ ಕಾರ್ಯಕ್ರಮ ಆತನು ಲಕ್ಷ ಕಟ್ಲೆದ ಆಕ್ಷನ್ ಮನ್ಪುನ ಪಿರ ಕೊರ್ಪು ನಂಚಿನ ಸುತ್ತಲು ಒರಿದಿರು ಬನ್ಪುನ ಒಂಜಿ 4 ದಿಕ್ಕಿರ್ಲ ಪುದರ್ ಬರೋಡು ಬಂದದ್ದು ನಮ್ಮ ಮಾತಾಡಿನ ಒಂಜಿ ಮನಸ್ಸು ಒಂಜಿ ತಡ್ನೆ ಪತ್ತು ಇತ್ತೇನೆ ಅಕ್ಕ ಬಂದೇರು 300-400 ದಾದನ ಚೀಟಿ ಆತಂಡು ಬಾಕಿದ ಇನಿ ಪೂಪು ಮತ್ತು ದಿಂಜ ಪೋಪುಂಡು ಸತೀಶನ್ನೇ ಕೊಡತ್ ಮೊರಣಿ ಸತೀಶನ್ನೆಲ್ಲ ಪರಮೇಶ್ವರನ್ನ ಬಂದೆ ನಾವು 10 ಇರುವ ಮನ್ಪೊಲಿ ಅಂದ ಯಾಮಂಡೆ 10 ಮನ್ಪೆರ ನಿರ್ಧಾರ ಮಂತದ 10 ಆ ಒಡೆಗೆ ಸಸಿ ಇರುವ ಬಾಡು ನನ್ನ ಮೂಲ ಜಾಗದ ಸಮಸ್ಯೆ ಅವು 10 ತನೇ ನಮ್ಮ ನಿರ್ಧಾರ ಮನ್ಪುಗ ಅಂತ ಒಣಸುದ ಅನ್ನಿ ಇತ್ತೆಲ್ಲ ಬಂದೇರು ಒಂಜಿ ದಿನ ಒಣಸು ದೇವಸ್ಥಾನದಲ್ಲಿ ಕೊಡು ಪಿರ ಒಂಜಿ ತಿಕ್ಕೊಂಡು ಇತ್ತೆ ನಮ್ಮ ಲೆಕ್ಕಾಚಾರ ಎಂಜಿನ ಬಂದ ಎಲ್ಲ MLC ಇಲೆಕ್ಷನ್ ಮುಗಿಯುಂಡು ವಿಧಾನ ಪರಿಷತ್ ಇಲೆಕ್ಷನ್ ಎಲ್ಲ ಮುಗಿಯುಂಡು ಇಲೆಕ್ಷನ್ ಮುಗಿಬೇಕ ದಾದ ಬಂದ ನಮ್ಮ ಫುಲ್ ಟೈಮ್ ಪ್ರಥಮವಾದ ದೇವಸ್ಥಾನ ಭಜನಾ ಮಂದಿರ ಗರೋಡಿ ಬೇತೆ ಸಂಘ ಸಂಸ್ಥೆ ಐತು ಒಟ್ಟಿಗೆ 11 ಜಾತಿದ ಸಂಘಟನೆದ ಹಿರಿಯಕ್ಲೇನ ಮುಖತವಾದ ಭೇಟಿ ಆಪುನಂಚನ ಒಂಜಿ ಪ್ರಶ್ನೆ ಪಾತಿರ್ತಾನೆ ಪ್ರತಿ ಒಂಜಿ ಸಂಘ ಸಂಸ್ಥೆ ಭಜನಾ ಮಂದಿರ ಬೇತೆ ಉಂಡ ಮುಖತವಾದ ಪೋದು ಒಕ್ಕ ಅವಳು ಮೀಟಿಂಗ್ ಲೆಪ್ಪನು ಅವಳು ಒಂಜಿ ಗ್ರಾಮದ ಓಲಾನ ಒಂಜಿ ತೆಗೆದು ಮೀಟಿಂಗ್ ಲೆತ್ತದು ನೆಕ್ ಅಕ್ಲಿನ ಸೇವೆ ಹೆಂಚಿನ ಅಕ್ಲು ಆ ರೀತಿದ ನಂಗೆ ಸಹಕಾರ ಒಂಜಿ ವೇಳೆ ಮೂಲು ಮಲ್ಲನೇ ಜಾತಿ ಸಂಘ ಉಂಡು ಮೊಗವೀರ ಸಮಾಜ ಉಂಡು ಬಿಲ್ಲವ ಸಮಾಜ ಉಂಡು ಗಟ್ಟಿ ಸಮಾಜ ಉಂಡು ವಿಶ್ವಕರ್ಮ ಉಂಡು ಬಂಟ ಸಮಾಜ ಉಂಡು ಅಂಚನೆ 11 ಸಮಾಜಗಳು ಉಂಡು ಅಪ್ಪಗ ಅನ್ನದಾನ ಒಂಜಿ ವೇಳೆ ಅಕ್ಲೆ ಲೆಕ್ಕೊಡೆ ಕೊರ್ಪುಂದಾನೆಲ್ಲ ನಮ್ಮ ಮನಪೂರ್ವಕವಾದ ಸ್ವೀಕಾರ ಮನ್ಪೆ ಲೆಕ್ಕ ಒಂಜಿ ದಿಂತ ಅನ್ನದಾನ ಐತ ಕಾಂಡೆಗೆ ಬೇತೆ ಫಲಹಾರ ಐನು ಒಂಜಿ ವೇಳೆ ಅಕ್ಕಲೇ ಮನಪೂರ್ವಕವಾದ ದೇವಿಯರ ಮನಸ್ಸು ಕೊರ್ಪೇರಿ ಎಲ್ಲ ಅಂಜಿ ಫೋನಾಗ ನೋದು ಅಂಜನೆ ಬರ್ಪುಂಡು ಬನ್ಪುಂಡು ಅಂಜಿ ನಿರ್ಧಾರ ರಡ್ನೆ ಮಾತಾಡ್ದು ಮಲ್ಲ ನಮ್ಮ ದೇವರಿಗೆ ಕೈ ಮುಗ್ಗಿನ ಎಂಜಿನಾಗ ವಾಯುದೇವರಿಗೆ ವರುಣ ದೇವರಿಗೆ ಜಲದೇವರಿಗೆ ರಾಧಿಕ ಮಾತ ಅಗ್ನಿದೇವರಿಗೆ ಕೈ ಮುಗ್ಗಿ ಪ್ರಾರ್ಥನೆ ಎಂಜಿನ ಬಂದ ಎಲ್ಲಂಜಿದ ಕಾರ್ಯಕ್ರಮ ಲಕ್ಷ ದೀಪೋತ್ಸವದ ಮನದಲ್ಲಿ ನಮ್ಮ ಕಾರ್ಯಕ್ರಮ ನಡಪುಂಡು ಏಪ ವರುಣ ದೇವರು ನಮ್ಮ ಪರವಾದುಲ್ಲೇರ ನುಂದುಲೇರ ಅಂಡ ಒಂಜಿ ವೇಳೆ ನಮ್ಮ ಐಕ ಬೋಡಿನ ವ್ಯವಸ್ಥೆಯನ್ನು ದುಂಬೆ ಮನ್ಪುಡಪುಂಡು ನಮ್ಮ ಮುರಣಿ ಸಾಮ್ಯಾನದ ವ್ಯವಸ್ಥೆ ಇತ್ತ ಸಾಮ್ಯಾನದ ಅಲ್ಲ ಬರ್ಸ ಬರಂದು ನವೆಂಬರ್ 15 ತಾರೀಕು 21 ತಾರೀಕು ಮುಟ್ಟ ಬರ್ಸ ಬರಂದು ಭಾರಿ ಅರೆಗಲದ ಸಮಯ ಅಂಡ ಈ ಕಾಲಘಟ್ಟೋಡು ಬರ್ಸ ದಿನೋಲ ಬರೋನುಂಡು ಅವು ಎಲ್ಲಂಜಿಲ ಬತ್ತಂದಂಡ ಮೂಲು ಯಾಗೋಗು ಸಮಸ್ಯೆ ಅವು ಐಕ್ ನಮ್ಮ ಎಂಚ ಒಂದು ಸೀಟ್ ಬಾಡ್ನಿ ಐತ ಒಟ್ಟಿಗೆ ನೆತ್ತ ನಡುಟೆ ರಥ ವೈಪರ ಉಂಡಿಗೆ ರಥ ವೈಪೋಡುಂಡ ಸೀಟ್ ಭಾರಿ ಎತ್ತರವು ಪೋಡಾವು ದಾದನ ಓಲ್ಲ ಕಿಂಚಿತ್ ಲೋಪ ಬರಂದಿ ಲೆಕ್ಕ ಮನ್ಪುಡ ಅವು ಭಾರಿ ಮಲ್ಲ ಖರ್ಚು ನಂಗೆ ನಮ್ಮ ಮುರಣಿ ಹಿಡ್ದು ಪಿರೋಂಜಿ ಎಂಕ್ಲು ದುಂಬೋರ ಪಾತಿರ್ತಿತ್ತ ರವಿಯನ್ನದ ಟೀಮ್ ಅದನ್ನು ಫುಲ್ಲು ಸೀಟ್ ಸರಕಾರದ ಲೆಕ್ಕ ಪಾಡುದಾಪುಂಡು ನಂಕಪ್ಪ ಐತ ಖರ್ಚು ಒರಿಯುಂಡು ಭಾರಿ ಮಲ್ಲ ಬಂಡಾರ ಕಾಸು ಒರಿಯುಂಡು ಇತ್ತ ನಾನು ಅವು ಸಮಯ ಇಜ್ಜಿ ನಮ್ಮ ಈಗ ಪರಿಹಾರ ವ್ಯವಸ್ಥೆ ಅವು ಎಲ್ಲೇ ಕೆಲಸದ ಅಲತ್
ಈ 10,000 ಜನ ಸೇರಿಸೋದು 1,000 ಗಟ್ಟಲೆ ಜನತ ನೆಟ್ಟು ಒಂದು ಎಲ್ಲಿಯ ಕೆಲಸ ಅತ್ತೆ ಆಯ್ತು ಒರಿಯಡ್ದ ಹಾಕೊಂಡು ಒಂಜಿ ಎಲ್ಲಿಯ ಸಮಿತಿ ಹಾಕೊಂಡು ಅತ್ತೆ ಆಯ್ತು ಮಾತೆಲ್ಲ 10 ಜೋಕ್ಲು ಒಂಜಪ್ಪೆ ಜೋಕ್ಲು ಲೆಕ್ಕ ನಮ್ಮ ಮಾತ ಕೂಡ್ದು ನೀನು ಮನಪೂರ್ವಕವಾದ ಉಲೈತಿನರ್ನ ಆಶೀರ್ವಾದ ಮಂತ್ರನ ಮಾತ್ರ ಕಾರ್ಯಕ್ರಮ ಯಶಸ್ವಿ ತಂತ್ರಿದಾರ ಮುರೇನು ಫಂಡೇರು ಇನಿಮುಟ್ಟ ಆವಂದನ ನಾನ ಆವಡನು ಇನಿಮುಟ್ಟ ನಾನ ಆವಡ್ನ ಆಂಡ ಇನಿಮುಟ್ಟ ಮೂಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈತ ಮಲ್ಲ ಕಾರ್ಯಕ್ರಮ ಆತಿಜಿ ಪಂಚಾಕ್ಷರಿಯಾಗ ಈ ರೀತಿ ಆತಿಜಿ ಆಪನು ಪನ್ಪನ ನಿರ್ಧಾರಗಳು ದೇವರನ ಸಂಕಲ್ಪ ಇನಿ ಅಪ್ಪನಕ್ಲೆನ ಮನಸ್ಸದ ಎಕಡೆದು ಇತ್ತ ಮೌನೇಡಕ್ಲೆನ ವಿಶೇಷವಾದ ಚೇತನ ಬೈತು ಎಂಕ್ಲೆನೆಲ್ಲ ನೆತ್ತ ಅಲಿಲ ಸೇವೆ ಉಂಟು ಇಂದುಲ ನಮ್ಮ ಭಾಗ್ಯ ಎನ್ನ ಭಾಗ್ಯ ಈ ಭಾಗ್ಯ ಯಾರಿಗೆ ಉಂಟಯ್ಯ ಪನ್ನದ ಈ ಭಾಗ್ಯ ನನಗೆ ಉಂಟು ಪನ್ಪುನ ಲೆಕ್ಕಾಚಾರೋಡು ಅಕ್ಲೆಗೆಲ್ಲ ಒಂಜಿ ಮನಸ್ಸದ ಉಲೈ ಎಲ್ಲಂಜಿ ನಾನೊಂಜಿ ಮೀಟಿಂಗ್ ಪುನಗ 1,000 ಜನ ಸೇರ್ಸವನಂಚಿನ ನಮ್ಮ ನಿರ್ಧಾರ ಇತ್ತೇನೆ ಮನ್ಪುಡು ಸತೀಶಣ್ಣ ಅಪ್ಪಾಗ ನಂಗೆ ಕಾರ್ಯಕ್ರಮ ಮನ್ಪೆರೆ ದಾಲ ಭಂಗ ಒಂದು ಕಾಸು ಮುರಾನಿ 10 ಫ್ಲೆಕ್ಸ್ ಅಂದಾಜಿ ಮಂತಾನೆ 10 ದಾರಿ 30 ಪಾಡ್ದಾತನು 30 ಫ್ಲೆಕ್ಸ್ ಬೂರ್ದಾತನು ಇತ್ತ 300 ಫ್ಲೆಕ್ಸ್ ಅವರು ಪಬ್ಲಿಸಿಟಿ ನೆಕ್ಕ ಮಾತಾಡ್ದೆ ಮಲ್ಲ ಮರ್ದು ಇಂಜಿನ ಪಬ್ಲಿಸಿಟಿ ಯಾನೆ ಎಂಚ ಪಬ್ಲಿಸಿಟಿ ಇಲ್ಲಿಲ್ಲದೆ ಬೋದು ಪಬ್ಲಿಸಿಟಿ ಮನ್ಪೊಡು ನೀ ಅಂಬನ್ ಪುಚ್ಚಿ ಇನಿ ಸೋಷಿಯಲ್ ಮೀಡಿಯಾ ಉಂಡು ತನ್ನಾತಿಗೆ ಇನ್ನಿತ ಕಾರ್ಯಕ್ರಮದಂದು ಅಂದಾನೆ ಎಲ್ಲ 1,000 ಜನ ಕೇಳುವೆ ರಡ್ನೆ ಅವಳು ಫ್ಲೆಕ್ಸ್ ಬೋರೊಂದಿತ್ತು ನಂದ ಅವಳು ನಮ್ಮ ಇತ್ತ ಇನಿ ಈ ಬೈದಿನಂಜಿನ 100 ಜನ 10 ಜಂಟ ಬಂದ 1,000 ಜನ ಅಂದು ಆ 1,000 ಜನ 10 ಜಂಟ ಬಂದ 10,000 ಜನ ಅಂದು ನೀವು ಒರಿ ಮೂಲು ಕಮ್ಮಿಡ್ಲ ಎನ್ನ ಲೆಕ್ಕೊಡು ಈ 14 ಗ್ರಾಮ ನಮ್ಮ ಖಾಲಿ 14 ಗ್ರಾಮ ಮಾತ್ರ ಸೀಮಿತ ಆತ್ತೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ 27 ಗ್ರಾಮಗಳು ಒಂಜಿ ರಡ್ನೆ ಬರಿತ ಮಾತ ಈ ಪುಡೇಟೆ ಕಾಸರಗೋಡು ಆದಿಪ್ಪು ಮಂಜೇಶ್ವರ ಆದಿಪ್ಪು ಹೊಸಂಗಡಿ ಆದಿಪ್ಪು ಈ ಪುಡೇಟೆ ದಕ್ಷಿಣ ಉತ್ತರ ಮುಡಬಿದ್ರೆ ಬಂಟ್ವಾಳ BC ರೋಡು ಮೆಲ್ಕಾರ್ ಈ ಪುಡೆ ಮಾತು ಒಯ್ಟೆ ನಂಗೆ ಪಬ್ಲಿಸಿಟಿ ಕೊರಿಯರ ಸಾಧ್ಯ ಉಂಟು ಅಲ್ತಲ ಅಂತ ಜನಕ್ಕಳು ಇಡೀ ಎಲ್ಲಂಜಿ ಬತ್ತಂದಂಡ ಈ ಕಾರ್ಯಕ್ರಮವನ್ನು ಸಾವಿರಾರು ಲಕ್ಷಾಂತರ ಜನ ತೂಪುನಂಚಿನ ಮಾಧ್ಯಮ ಮುಖಾಂತರವಾದಲ್ಲ ನಮ್ಮ ಅಕ್ಲಡಿತ್ತೇನೆ ಪಾತಿರ್ತಂದು ಎಂಚ ಅಡ್ವರ್ಟೈಸ್ಮೆಂಟ್ ಇತ್ತ ಅನ್ಯ ಬಂಡರು ಒಂಜಿ ಫ್ಲೆಕ್ಸ್ ಭಾರಿ ಮಲ್ಲ ಒಂಜಿ ಫ್ಲೆಕ್ಸ್ ಪಾಡೋಡು ಅಂಚನೆ ಎಲ್ಲ ಪಿರ 10 ಜನ ಪನ್ಪೇರು 5 ಮಲ್ಲ ಫ್ಲೆಕ್ಸ್ ಪಾಡೋಡು ಇಂದು ದಾದ ಬಂದ 6 ಪನ್ಪುಣ್ಯ ಉಲೈದಾರು ಅರೆ ಯಾನ್ ಪಂಡೆ ಅಪ್ಪನಕ್ಲೆ ನಂಗೆ ಕಾರ್ಯಕ್ರಮ ಪಂಡೆ ನಿಕ್ಲದಾಲ ಬಂಗ ಬರೋಚಿ ನಿಕ್ಲೆಗೆ ದೇವೇರು ಮನಸ್ಸು ಕೊರ್ಪೇರು ನಿಕ್ಲೆ ಐನು ಮನ್ಪುಲೆ ಏರೆಗ್ಲ ಒತ್ತಡ ಪಾಡೋಚಿ ಏರೆಗ್ಲ ಒತ್ತಡ ಪಾಡ್ದು ದಾದನ ಪ್ರತಿವರೆ ನಿಕ್ಲೆ ಮನಪೂರ್ವಕವಾದ ಆಗ್ಲಿ ಸೇರ 100 ರೂಪಾಯಿ 1,000 ರೂಪಾಯಿ ಯಾಗ ಉದೀತಿಜ 5,000 ರೂಪಾಯಿ ಯಾಗ ಉದೀತಿಜ ಮಲ್ಲಾಗ ಒಂಜಿ 500 ಎಲ್ಲಿಯಾಗ ಒಂಜಿ 100 ಪ್ರತಿವರಿ ಎಲ್ಲ ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಭರತನ ಅಂತರಜ್ಜಂದೆ ನಮ್ಮ ಮಾತ ಒಂಜಪ್ಪೆ ಜೋಕುಲು ಪನ್ಪುನ ಲೆಕ್ಕಾಚಾರಕ್ಕೂ ಸಂದೇಶ ಕೊರ್ಪುನೆ ಆಯ್ತು 100 ರೂಪಾಯಿ ಏತ್ ಮಲ್ಲಾಗಲ 100 ರೂಪಾಯಿ ಏತ್ ಪಾಪದ ಆಗಲ 100 ರೂಪಾಯಿ ಬೊಕ್ಕ ಮನಪೂರ್ವಕವಾದ ಈ ಆಗೋ ಏರೆಗೆ ಕೊರಿಯರ ಮನಸ್ಸು ಉಂಡ ಇತ್ತ ಕಿಶೋರನ್ನೇ ಇಂಚ ಬಂದರೆ 50,000 ಬರೆಯಲಿ 25,000 ರೂಪಾಯಿ ಇತ್ತೇನೆ ಎಂಚ ನಮ್ಮ ಮಂತದ ಎಂಜನ ವಾ ಟೆಕ್ನಾಲಜಿ ಯೂಸ್ ಮಂತ ಐ ನಿಕ್ಲೆ ದೊಡ್ಡ ಇತ್ತ 25,000 ರೂಪಾಯಿ ಆರ ಅಕೌಂಟ್ ಪಾಡುವೇರು ಕಿಶೋರಣ್ಣ ಆ ಅಕೌಂಟ್ ಒಂದು 25,000 ರೂಪಾಯಿ ಇತ್ತ ಸಣ್ಣ ಮಂತ್ಲೇರು ನೆಟ್ಟೆ ಉಂಡು ಐತೆ ಇತ್ತ ನಮ್ಮ ಅಕೌಂಟ್ಗೆ 25,000 ರೂಪಾಯಿ ಬರ್ಕೊಂಡು ಬೊಕ್ಕ ಮುರಂಡು ಬಕ್ಕಲ ಇಂಗ್ಲೆ ನಂಗೆ ಕಾಸರದಲ್ಲ ಸಮಸ್ಯೆ ಬೈಜಿ ಎಂಚಿನ ಬೋಡಲ್ಲ ಕಾಸು ದೇಕ ವ್ಯವಸ್ಥೆ ಆಪುಣ ಪಂತನು ಅಂಚ ಇತ್ತ ಬೈದನ 100 ಜನಲ್ಲ ತನ್ನಾತಿಗೆ ಮನಪೂರ್ವಕವಾದ ಏರು ಒತ್ತರ ಇಜ್ಜಿ ಈರು 50,000 ಕೊರೋಡೆ ಅನ್ನ ಈರು 1,000 ಕೊಡಿ ಇಜ್ಜಿ ಏರೆಡೆಲ್ಲ ಒತ್ತರ ಹೆಚ್ಚು ನಮ್ಮ ಪನ್ಪುಣಿ ಇಂಚಿನ ಯಾಗನರಪನು ಇಂಚಿನ ಕಾರ್ಯಕ್ರಮನರಪನು ಪರಮ ಪೂಜೆ ತಂತ್ರಿದಾರ ಮುಂದಾಲೋತ ನಡಪೆರುಂಡು ಸೋಮೇಶ್ವರ ಸೋಮನಾಥ ದೇವರನ ಅಂಗನ ನಡಪೆರುಂಡು ಪರಶುರಾಮ ಷಷ್ಠದ ಈ ಪವಿತ್ರವಾದ ಭೂಮಿನ ನಡಪೆರುಂಡು ನಮ್ಮ ಮಾವತ ಭಾಗ್ಯ ಆಪನಂಚಿನ ಒಂಜಿ ಅವಕಾಶ ದೇವರ ನಂಗೆ ಹೋದಾಗ ಅದು ಕೊಡ್ತೇವೆ ಐತೆ ಎದುರುಕುಲ್ನೈ ಮಲ್ಲಯ್ಯ ಮೂಲಕುಲದನೈ ಮಲ್ಲಯ್ಯ ಅವಳು ಮಾತಾಡ ನಮ್ಮ ಒಂಜೇ ಜವಾಬ್ದಾರಿ ಅಂಚಾದೆ ಎಲ್ಲಂಜಿ ಇಂದು ತನ್ನಿಂತಾನೆ ತಂತಿರ್ದಾರ ಪನ್ನಂದ ಸುಣ್ಣದ ಬೊಟ್ಟು ಐಟದಲ್ಲ ರೆಡ್ಡ ಪಾತೆರಚ್ಚಿ ನಮ್ಮ 4 ಸತಿ ಆಡೆ ಪೋದಾನಗಳ 6 ಪಂತನೆ ಆತೆ ನಿಕ್ಲು ಮುಂದುವರಿಲೆ ಯಾನ ನಿಕ್ಲೆ ಒಟ್ಟಿಗೆ ನಿಕ್ಲೆ ಲೆಕ್ಕನೆ ಉಳ್ಳೆ ಯಾನದೆಲ್ಲ ವಿಶೇಷವಾದತ್ತು ಐಕ್ ಇಂಚಿನ ವ್ಯವಸ್ಥೆ ಬೋಡು ಐಕ ಪೂರ ಆರೇ ವ್ಯವಸ್ಥೆ ಮನ್ಪೇರು ಗೊಲ್ತ ವೈದ್ಯಕೀಯ ನಂಕದೆಲ್ಲ ಮಂಡೆ ವೆಚ್ಚ ಹೆಚ್ಚಿ ಬಾಕಿದ ವ್ಯವಸ್ಥೆ ನಮ್ಮನೆ ಮನ್ಪೋಡು ಬಾಕಿದ ಬೊಕ್ಕ ಏರೆಗಳ ಆರ್ಥಿಕವಾದ ಏತು ಕೊರ್ಪುನಲ್ಲ ಶಕ್ತಿ ಇಲ್ಲ ಉಂಟು ಮನಸ್ಸು ಆರು ಕೊರ್ಪೇರು ದಾದ ಸಂತೋಷನ ಮನಸ್ಸು ಆರು ಕೊರ್ಪೇರು ಐಟದಲ್ಲ ಅಂಚೆ ಕಾಸ್ತ ಮಕ್ಕೆ ಎಲ್ಲ ಮಂಡೆ ವೆಚ್ಚವನ್ನು ಮುನ್ನೋಚಿ ಕಾಸು ತನ್ನಿಂತಾನೆ ಲಕ್ಷ್ಮಿ ಎಲ್ಲಂಜಿ ಬರ್ಪೇರಿಂದ ನಂಗೆ 100 ನಿದ್ದ ಅಂಚಿನ 100 ಇಂಚೆ ನಡತದ ಆನ ಹೊರೆ ಕಾಣಿಕೆ ಮಾತ್ರ ಇನಿಮುಟ್ಟ ಆತುಜಿ ಪನ್ಪುನ ರೀತಿರಿ ಇಂಚ ಕುಣಿತ ಭಜನೆದೊಟ್ಟಿಗೆ
ನಿಕ್ಲೆ ಕುಣಿತ ವಚನ ಏತ್ ಜನ ಬೋಡು ಅವು ಸತೀಶನ್ನೆಲ್ಲ ಬೇರೆ ಏರು ಪರಮೇಶ್ವರನ್ನೆಲ್ಲ ಬೋರ್ಡ್ನ 10-25 ಟೀಮ್ನಿ ತರ್ಪಗ ಬ್ಯಾಂಡ್ ವಾದ್ಯ ಎಂಚ ಆ ರೀತಿ ಬೋಡು ನಮ್ಮ ಒಟ್ಟಿಗೆ ಕೂಡ್ದು ಪಾತೇರಿಗ ಗೆಸ್ಟ್ ಏಕರ ಆನಂದನೆ ಪಂಡೇರು ಅವು ಎಂಕ್ಲು ಮುರನೆ ಕುಲ್ಲುದು ಇಂಚಿಂಚಿನ ಹಾಕ್ಲೆ ಲೆಪ್ಪುಗಂದು ಫೈನಲ್ ಬಂತದ ನತ್ತು ನಾನಾತ ನಿಕ್ಲಿಯರೇನಲ್ಲ ಪಾಡೋಡು ಆಂಡ ಭಾರಿ ಜನನು ಪಾಡದು ಸಭೆನ ಹಾಲು ಮನ್ಪುನಿ ಬಿಡ್ಚಿ ನಮ್ಮ ಭಾರಿ ಜನನು ಪಾಡ್ದು ಸಭೆನ ಭಾರಿ ಜನತ ನಿರ್ಧಾರ ಬತ್ತ ನನ್ನ ಹಿಂದುಲೇನೇ ಪಾಡೋಡು ಒಂದು ಪಂಡೇರು ಯಾಕಂದ್ರೆ ಮಾತಾಡ್ನಲ್ಲ ಒಂದು ಯಾಗದೊಂದು ಸೋಮೇಶ್ವರ ದೇವಸ್ಥಾನ ಅಂಗ ನೋಡಿಪ್ಪುನಿ ಅವು ರೊತ್ತೊಟ್ಟೆ ಇಪ್ಪಡು ಬಂದು ಲೆಕ್ಕಾಚಾರರು ಅವೇ ನಿಕ್ಲು ಪನ್ನ ಪಾತೆರೋಗೆ ಮನ್ನನೆ ಮಾತಾಡಿ ಡಿಸ್ಕಸ್ ಮಾಡ್ಬೇಕ ಏರು ನೆಟ್ ಎನ್ನನಾರ ಪೊಡು ಆರ್ನನಾರ ಪೊಡು ಆ ಜಾತ್ರೆ ಮಲ್ಲೆ ಈ ಜಾತ್ರೆ ಮಲ್ಲೆ ಬುಕ್ಕೋರಿ ಮಲ್ಲೆ ಕಾಲೇಜ್ ಆಯ್ ಬತ್ತದ ಒಂಜಿ ದಿನ ಸೇವೆ ಮಂತದಿನ ಇಲ್ಲ ಮಲ್ಲ ಜನ ಏರು ಯಾರೇ ನಂಕರ್ ಆ ಸೇವೆ ಮನ್ಪುನ ಜನ ಮನಸ್ಸು ಬರಡು ವರುಣ ದೇವರನ್ನ ಆಶೀರ್ವಾದ ಇಪ್ಪರು ಪರಮ ಪೂಜೆ ತಂತ್ರದಾರು ಎಂಚಿನ ಮಾತ ಎನ್ನಿದೇರು ಐಕ್ ಸಂಪೂರ್ಣವಾದ ನಮ ಪಿರ ಉಂಟದ ಆ ಕಾರ್ಯಕ್ರಮವನ್ನು ಯಶಸ್ವಿ ಮನ್ಪುಗ ಇಡ್ಬೇಕ ಡಿಸೆಂಬರ್ ಜನವರಿ ದನ ಕೇರಳ ನಡಪೆರೊಂಡಿಗೆ ನೆತ್ತ ಅಪ್ಪ ಮೂಳು ಭಾರಿ ಶೋಕರು ನಡತಂದಾನ ಅವಲ್ಲ 1000 ಕಟ್ಲೆ ಲಕ್ಷ ಕಟ್ಲೆ ಜನತ ಬಾಯಿಡ್ ಬರಡು ಮಾತೆರೆಗಳ ಪುಣ್ಯ ತಿಕ್ಕರು ನೆಟ್ ಭಾಗವಹಿಸುವ ಎಂಚಿನ ಭಾಗ್ಯ ನಂಗೆ ಮಾತೆರೆಗಳ ಎಂಕೆಡ್ಡೆ ಅರೆಗೆಡ್ಡೆ ಇಡೀ ಮಾತೆರೆಗಳ ಎಡ್ಡೆ ಅವಾರ್ಡ್ ಬಂದು ದೇವರ ಪ್ರಾರ್ಥನೆ ಮಂತ್ ದಿಂಜ ಬುಡ್ದು ಬೋದಿಪ್ಪು ಬೇರೆ ಹಿರಿಯರು ಬತ್ತೇರೆ ಅರೆನ ಕಾರ್ಗಳ ಅಡ್ಡ ಬರೋದು ಒಂದು ದಾದಾ ಪಂಡಂದ ಮುರಣಿ ಹಿಡಿದು ಬೊಕ್ಕ ನಮ್ಮ ಮೀಟಿಂಗ್ ಲೆಪ್ಪ ಸ್ಟಾರ್ಟ್ ಮಂತ್ಯಕ್ಕ ನೆಕ್ ಒಂಜಿ ವಿಶೇಷವಾಯಿನ ಸಂಚಾಲನಾತ್ನ ಪ್ರತಿಯೊರಿಯನ ಬಾಯಿಡ್ಲ ಪಾಸಿಟಿವ್ ಅತ್ತಂದ ನೆಗೆಟಿವ್ ಒಂಜಿ ಜನತ ಬಾಯಿಡ್ ನೆಗೆಟಿವ್ ಐಜಿ ಹಿರಿಯಕ್ಕ ಅಪ್ಪ ಒಂಜಿ ಕಡೆ ಒಂಜಿ ಪಾತೆರ ಪಂಡೇರು ಆತು ಉಲ್ಲಾಸರು ದಾದಾ ಪಂಡಂದನ ನಾನಾತು ಜನ ಬರ್ಪೇರು ನಾನಾತೊಂದು ಬರ್ ಸತ್ಯ ಸುರು 10-15 ಜನ ಕೂಡ್ದ ಎನ್ನ ಮನಸ್ಸಿನ 10,000 ಜನ ಯಾಗೋ ಕುಳ್ಳುವೇರು ಎಂಗ್ಲು 4 ಜನ ಮೀಟಿಂಗ್ ಬೈದಿನಿ 10,000 ಜನ ಯಾಗೋ ಸೇರೋರು 10,000 ಕಟ್ಲೆ ಜನ ಬರ್ಪೇರು ಎಂಗ್ಲು ಮೀಟಿಂಗ್ ಬೊಕ್ಕೊಂಜಿ 20 ಜನನೇ ಬರ್ಪುನಿ ಬೊಕ್ಕವರು 30 ಜನನೇ ಬರ್ಪುನಿ ಬೊಕ್ಕವರನ್ನ ಇನಿ 100 ಜನ ಬೈ ಇದೇ ಇನ್ನಿದೆಲ್ಲ ಭಾರಿ ಜನ ಲೈದಿಚ್ಚು ಪ್ರಮುಖರು ಮಾತ್ರ ಪ್ರಮುಖರು ಮಾತ್ರ ಭಾರಿ ಜನ ಮೀಟಿಂಗ್ ಇದ್ರೆ ಇನ್ನು ಆತು ಎಲ್ಲ ಮಾತಾರ ಲೆಪ್ಪಗ ನಮ್ಮ ಆ ದಿನ ಏಪ ಅಂದಿಲ್ಲ ಪನ್ಕ ಕಾರ್ಯಕ್ರಮದ ಸಂಪೂರ್ಣమైన ಆ ಚಿತ್ರಣ ಎಲ್ಲ ಕೊರ್ಕ ಒಂದು ಅಂಚಾದ ಮಾತೆರೆಗಳ ಉಲಾಯಿತನ ದೇವರು ಪರಮ ಪೂಜೆ ತಂತ್ರಿದಾರು ಎಡ್ಡೆ ಮನಸ್ಸು ಕೊರ್ಪುನ ಅಂಜಿನ ಆಶೀರ್ವಾದ ಕೊರಡು ಒಟ್ಟಾದು ಒಂಜಾದು ಯಾಗನು ಯಶಸ್ವಿ ಮನ್ಪೆರೆ ನಂಗೆ ಆರೋಗ್ಯ ಕೊರಡು ಮನಸ್ಸು ಕೊರಡು ಆರ್ಥಿಕವಾದ ಕೊರ್ಪುನಂಚಿನ ಶಕ್ತಿನ ಕೊರಡು ಏರಿಗೆ ಆರ್ಥಿಕವಾಯಿನ ಶಕ್ತಿಜಿ ಆಕಳ ಮನಪೂರ್ವಕವಾದ ಬತ್ತು ಬೆನ್ಪುನಂಚಿನ ಮನಸ್ಸು ಕೊರಡು ಒಂದು ದೇವರೆಡ ಪ್ರಾರ್ಥನೆ ಎಂಜಿನ ಪನ್ನೆಟ್ಟು ತಪ್ಪಿತ್ತು ನಂದ ಕ್ಷಮೆ ಮನ್ಪುಲಿ ಎಡ್ಡೆತ್ತಿನ ಸ್ವೀಕಾರ ಮನ್ಪುಲಿ ಒಟ್ಟಾದ ಒಂಜಾದು ಯಾಗನು ಯಶಸ್ವಿ ಮನ್ಪುಕ ಬಂದ ದೇವರೆಡಂಜಿ ಪ್ರಾರ್ಥನೆ ಇತ್ತೆ ಹರಿಶ್ಚಂದ್ರ ನಾಯ್ಕರ್ ಬೈದೇರು ಅವರ ಮುರಣಿ ಕಾರ್ಯಾಲಯ ಅವಧಿಪನ್ನದಾನೆ ನಂಗೆ ಒಂಜಿ ದೇಣಿಗೆಲ್ಲ ಕೊಡ್ತೇರೆ 5,800 ರೂಪಾಯಿ ಅವರಿಗೆಲ್ಲ ಸ್ವಾಗತ ಕೊರೊಂದು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಕೊರಡು ಪಂಡದ ರವಿಶಂಕರ್ ಸೋಮೇಶ್ವರ ಪ್ರಧಾನ ಸಂಚಾಲಕರೇ. ಓಂ ಶ್ರೀ ಸೋಮನಾಥಾಯ ನಮಃ. ಮಾಗಣದ ಒಡೆಯನಂಚಿನ ಶ್ರೀ ಸೋಮನಾಥ ದೇವರಿಗೆ ಸಾಷ್ಟಾಂಗಟ್ಟ ಬರೋನಂಚಿನ ಪೂಜ್ಯ ತಂತ್ರಿದಾರನ ಪಂಚಾಕ್ಷರಿ ನಾಮ ಜಪ ಯಜ್ಞ ಸಮಿತಿ ನೆತ್ತ ಮುತ್ತಾಲಿಗೆ ನಡತಿನಂಚಿನ ಇವೊಂಜಿ ಪ್ರಮುಖ ಸಭೆಟ್ ನಮ್ಮ ಒಂಜಾತ್ ಜನ ಸೇರ್ದ ತಂತ್ರಿದಾರ ಎಕಡೆ ಪಂಡೇರು ಯಾನು ಇಂಗೆ ಸ್ಪೆಷಲ್ ಆದದಲ್ಲ ಮಾನ್ಯತೆ ಪಡಿಸಿ ನಮ್ಮ ಪೂರ ಬಾರಿ ಒಂಜಿ ತೂಕದ ದಿನದ ಪಾತ್ರರನ್ನ ಅಂಚಾದ ಈ ಕಾರ್ಯಕ್ರಮ ಯಶಸ್ವಾಪನೆಗೆ ನಮಗೆಲ್ಲ ಪೋಟಿಗೆ ಯಾರು ಇತ್ತೆ ಪಂಡಲ್ಲ ಈಗ ನೆಗಡಿ ತುಂಬೆ ಗೊತ್ತುಂಡು ತಂತ್ರಿದಾರ ಪಂಡ ಆರು ನಮ್ಮ ಮಕ್ಕಳೇ ನಮ್ಮ ಅದೇ ಪ್ರತಿಯೊಂದು ಕಾರ್ಯಕ್ರಮ ಉಪ್ಪನಾರು ಶ್ರೀ ಪೂಜ್ಯ ನೀಲೇಶ್ವರ ಪದ್ಮನಾಭ ತಂತ್ರಿ ಎಡ್ಡೆ ರೀತಿಯ ಮಾರ್ಗದರ್ಶನ ಕೋರಿದವರಿಗೆ ನಮ್ಮ ಮಾತಿನ ಪರವಾದ ಪ್ರೀತಿದ ಧನ್ಯವಾದನ ಅರ್ಪಿಸೋದಿಲ್ಲ. ಅಂಚೆನೆ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇನ ಶ್ರೀ ಬಿ ರವೀಂದ್ರನಾಥ್ ರೈಕುಲು ಆರ್ಲಂಚೆ ನಮ್ಮಾರೆ ಒಟ್ಟಾದ ಒಂಜಾದ ನಮಗೆ ಸಂಪೂರ್ಣ ಸಹಕಾರ ಕೊರ್ಪನಾರು ರವಿ ಅನ್ನೆ ಅರೆಗಳ ನಮ್ಮ ಬಾತರ ಬರವಾದ ಪ್ರೀತಿದ ಒಂದನೆ ಅರ್ಪಿಸೋನಿಲ್ಲ. ಈ ಒಂಜಿ ಸಮಿತಿಗೆ ನಮ್ಮ ಇನಿ ಮಾರ್ಗದರ್ಶನ ಕೊರಬೈದವರು ಶ್ರೀ ಮಧುಸೂದನ್ ಅಯ್ಯರ್ ಕೊಲ್ಯ ಮೂಕಾಂಬಿಕ ದೇವಸ್ಥಾನದ ಅಧ್ಯಕ್ಷರಾದ ಒಂಜಾದ ಧಾರ್ಮಿಕ ಸೇವಾ ಮನ್ಪುನಾರು ಮಧುಸೂದನ್ ಅನ್ನೆ ಅರೆಗಳ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಧನ್ಯವಾದ. ಅಂಚನೆ ದೈವಜ್ಞರ ನಮ್ಮ ಊರ್ದಾರ ನೆಂಚಿನ ದಿನೇಶ್ ಪಣಿಕರ್ ನಮ್ಮೊಟ್ಟಿಗೆ ಅರ್ಲ ಎಡ್ಡೆ ಸಲಹೆ ಸೂಚನೆ ಕೊರಿಯರು ಅರೆಗಳ ನಮ್ಮ ಮಾತಿನ ಪರವಾದ ಧನ್ಯವಾದ ಅರ್ಪಿಸೋದಲ್ಲ. ಸುರೇಶ್ ಭಟ್ನಾಗರ ಧಾರ್ಮಿಕ ಪರಿಷತ್ ಸದಸ್ಯರು ನಮ್ಮರೆ ಈ ಕ್ಷೇತ್ರದ ಬಗ್ಗೆ ವಿಶೇಷ ಕಾಳಜಿ ಪುನರು ಅಂಚನೆ ಈ ಒಂಜಿ ಎಲ್ಲಂಜಿ ಆಪ ನಡಪ ಕಾರ್ಯಕ್ರಮದ ಎಡ್ಡ ರೀತಿಯ ಸಂಪೂರ್ಣ ಸಹಕಾರ ಕೊರಪನ ಪಾತ್ರ ಪನ್ನಂಚಿನ ಕಾಸ್ತದಲ್ಲ ಪೋಟಿಗೆ ಸಂತೋಷನ ಅರೆಗಳ ವಿಶೇಷವಾದ ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ
ಹಿರಿಯ ಧಾರ್ಮಿಕ ಮುಂದಾಳು ರಾಜಕೀಯ ನೇತಾರಂಜಿನ ಚಂದ್ರಶೇಖರ್ ಉಚ್ಚಿಲ್ ನಮ್ಮೊಟ್ಟಿಗೆಲ್ಲ ಮಾತಾಡಬರೋದು ಧನ್ಯವಾದ ಅರ್ಪಿಸೋದಿಲ್ಲ. ಲಕ್ಷ ಬಿಲ್ವಾರ್ಚನ ಸಮಿತಿದ ಪ್ರಧಾನ ಕಾರ್ಯದರ್ಶಿಯನ್ನ ಕಿಶೋರನ್ನೇ ನಮ್ಮೊಟ್ಟಿಗೆಲ್ಲ ಧನ್ಯವಾದ ಅರ್ಪಿಸೋದಿಲ್ಲ. ಮಹಿಳೆಯರನ್ನು ಪ್ರಮುಖವಾದ ಮಹಿಳೆಯರನ್ನು ಈತ ಸಂಖ್ಯೆ ಸೇರ್ಪೇನ ಪ್ರಮುಖ ಕಾರಣಕರ್ತ ಏನಂಚಿನ ದೇವಕಕ್ಕ ಅವರು ಕೂಪನ್ ವ್ಯವಸ್ಥೆ ಉಂಟು ರೈಟ್ ಕೂಪನ್ ಅಡಿಟ್ಟು ಕಾರ್ಬನ್ ಇದು ಬರೋಣ ರೈಟ್ ಸಂಪೂರ್ಣ ಮಾಹಿತಿ ಆയിട്ട് ಬರ್ಪುಂಡು ಕಾರ್ಬನ್ ದೀಪಗಳು ಸರಿಯಾದ ಇಟ್ಟು ಬರೆಯಂದ ಸಂಪೂರ್ಣ ಮಾಹಿತಿ ಇಕ್ಕೊಂಡು ದಯಮಂತ ಏನಂಚೂರು ತೂವಲ್ನೆ ಕೂಪನ್ ಏನಾರು ಸರಿ ಪಂಡರು ಬೊಕ್ಕೊಂಜಿ ನಮ್ಮ ಗಮನ ನಡುಪಾಡು ಈ ಕೂಪನ್ ಕೊರ್ಪುಣಿನ ನಮ್ಮ ಒಂಜಿ ಕೂಪನ್ ಬಂದು ಕೊರ್ಪುಣ ಮಾಡಿ ತಿಂದು ಸೇವಾ ರಶೀದಿ ಆ ಸೇವೆ ಮನ್ಪೇರೆ ನೀನು ಸೇಲ್ ಮನ್ಪುಣತ್ತ ನಮ್ಮ ಆ ಸೇವೆ ಮನ್ಪೇರೆ ನಮ್ಮಕ್ಲೆ ರಶೀದಿ ಕೊರ್ಪುನು ಆ ನಿಟ್ಟಿಡಕ್ಲೆ ಸರಿಯಾದ ಮಾಹಿತಿ ಕೊರದೆ ನೀನು ಕೊರಡು ಆ ಕೂಪನ್ ಒಂದು ಸೇಲ್ ಅನ್ಪುಣ ನಿಕ್ಲೆ ಕೊಡ್ತಾನೆ ಬುಕ್ಕನ್ನು ಮುಗಿಪೋನ್ ಅಂಚಿನ ಬೇಲೆ ಮನ್ಪೋಚಿ ಆ ಮುಕ್ಕು ಮುಗಿಯೋಡು ಆಯ್ತಾ 100 ಜನ ಮೂಲಭೂತ ಸೇರೋಡು ಅಂಚನೆ ಕುಡಂಜಿ ಕಡೆ ಪಂಡಿದಾರು ದಾದಣ್ಣ ಅನಾನುಕೂಲದ ಬರ್ರ ಆಯ್ತು ಐಕೆ ಬದಲಿ ವ್ಯವಸ್ಥೆ ಮಾಡಿ ಇಂಗ್ಲೀಷ್ ಸಂಖ್ಯೆದ ಕೊರತೆ ಬರಲಿ ಆಯ್ತು ವ್ಯವಸ್ಥೆ ಮಂತಂದು ಐಲ್ ನಾನು ಮನ್ಬೇಕು ಅಂಚಿನ ದೇವಕಕ್ಕೆಲ್ಲ ಮಾತಿನ ಪರವಾದ ಪ್ರೀತಿ ಅರ್ಪಿಸೋದಿಲ್ಲ ಅಂಚನೆ ಕ್ಷೇತ್ರ ಟ್ರಸ್ಟ್ ಲೈನ್ ಅಂಚಿನ ಸುಹಾಸಿನಿ ಬಬುಗಟ್ಟ ಹಿರಿಯರು ನಮ್ಮಟ್ಟು ಎಲ್ಲರೆಲ್ಲ ಮಾತಿನ ಪರವಾದ ಪ್ರೀತಿ ಪೂರಕ ಒಂದನ್ನು ಅರ್ಪಿಸೋದಿಲ್ಲ. ಅಂಚನೆ ಗಟ್ಟಿ ಸಮಾಜದ ಈ ಕ್ಷೇತ್ರದ ನಾಯಕರ ಹರಿಶ್ಚಂದ್ರ ಗಟ್ಟಿ ನಮ್ಮಟ್ಟು ಎಲ್ಲರು ಹಿರಿಯರು ಅರೆಲ್ಲ ಮಾತಿನ ಪರವಾದ ಪ್ರೀತಿದ ಧನ್ಯವಾದ ಅರ್ಪಿಸೋದಿಲ್ಲ. ಚಿರುಮ ಕ್ಷೇತ್ರದ ಗುರುಕಾರ್ಲಂಜಿನ ಹಿರಿಯರಿಗೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿದ ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ಸಂಚಾಲಕರು ಆನಂದನ್ನೇ ಸತೀಶನ್ನೇ ಪರಮೇಶ್ವರನ್ನೇ ಅಂಚನೆ ಮಾಧ್ಯಮ ಮಿತ್ರರೆಲ್ಲ ಧನ್ಯವಾದ ಅರ್ಪಿಸೋ ಒಂದು ಈ ಒಂಜಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಮುತ್ತುವರ್ಜಿ ವಯಸ್ಸಿನಾರು ಎನ್ನ ಪ್ರೀತಿ ಎನ್ನ ಅಣ್ಣೆ ನಂಬಿದ್ದಾರೆ ನಾನು ಸಂತೋಷನ್ನೇ ಒಟ್ಟಾದ ಒಂಜಾದು ಸೇರ್ಪಣೆ ಕರೆಯೋದಲ್ಲ ಕೊರತೆ ಒಂಜಾದು ಒಟ್ಟಾದು ಸಂಪೂರ್ಣ ಮುರಂದಿಂಚ ನಮ್ಮೊಟ್ಟಿಗೆ ಸೇರೊಂದು ಈ ಒಂಜಿ ಸೇವೆದ ಬಗ್ಗೆ ಹೆಚ್ಚಿನ ಕಾಳಜಿ ತಂದು ಯಶಸ್ವಿ ಮಾಡಿ ಮಟ್ಟ ಸಂಪೂರ್ಣ ನಮ್ಮೊಟ್ಟಿಗೆ ಉಪ್ಪುನಾರು ಎನ್ನ ನಮ್ಮ ಮಾತಿನ ಆತ್ಮೀಯರಂಚಿನ ಸಂತೋಷ್ ಕುಮಾರ್ ಬೋಳಿಯಾರ್ ಈ ಕ್ಷೇತ್ರ ಸಮಿತಿದ ಅಧ್ಯಕ್ಷ ಲಾಸ್ಟ್ಗೆ ದೀತೀನಿ ನಾನು ಕ್ಷೇತ್ರ ಈ ಸಮಿತಿದ ಅಧ್ಯಕ್ಷರಲ್ಲ ಅಂತೂ ಒಟ್ಟಾದ ಈ ಪೊರ್ಲಾದ ಕಾರ್ಯಕ್ರಮ ನಡಪಂಡಕ್ಕೆ ನಮಗೆ ಅಧ್ಯಕ್ಷರ ನೇಟು ನಮಗದಲ್ಲ ಡೌಟ್ ಇಜ್ಜಿ ಅವ್ರು ನಡಪುಂಡು ಅರೆಲ್ಲ ಪ್ರೀತಿದ ಮಾತಿನ ಧನ್ಯವಾದ ಅನಿಪಿಸೋನಲ್ಲೇ ಅಂಚನೆ ಹೊರೆಕಾಣಿಕೆ ಸಮಿತಿದ ಕ್ಲಿಲ್ಲ ಬೊಕ್ಕ ಲಕ್ಷ ಬಿಲ್ವಾರ್ಚನೆ ಸಮಿತಿದ ಕ್ಲಿಲ್ಲ ಪ್ರಚಾರ ಸಮಿತಿದ ಕ್ಲಿಲ್ಲ ಬೊಕ್ಕ ಮುಖ್ಯವಾದ ಮಹಿಳಾದ ಗುರುಕರ್ಲಂಜ ಮಹಿಳೆ ಬೈತನ ಮಹಿಳೆಯರಿಗಳ ಮುಖ್ಯವಾದ ಎಲ್ಲಂಜಿ ನಮಗೆ ಉಪ್ಪು ಮಲ್ಲ ಬೇಲದಾದ ಉಂಡ ಜನ ಸೇರ್ಪಾರ ಮಲ್ಲ ಜವಾಬ್ದಾರಿ ಇಪ್ಪು ಮಹಿಳೆಯರ ಮನಸ್ಸು ಅಂತಂದ ಮೂಲ 100 ಜನ ಸಂತೋಷ 100 ಜನ ಉಳ್ಳೇರಿಂದ ಅಟ್ 75 ಜನ ಸಾಧಾರಣ ಮಹಿಳೆಯರು ತೋಜಿವರು ಆ 75 ಜನ ಮಹಿಳೆಯರ್ಲ ಎಲ್ಲ 70 ಜನ ಮನ್ಪೇರೆ ಒಂಜಿ ಶಕ್ತಿ ಇತ್ತನಾಗ್ಲು ಆ ನಿಟ್ಟಿಡು ಈಗ ಮಾತೆಲ್ಲ ಪ್ರಯತ್ನ ಮಾಡೋಡು ಅವತ್ತಂದೆ ಎಲ್ಲ ಕ್ಷೇತ್ರಡು ಹೊರೆ ಕಾಣಿಕೆಡ್ದಿಂಚ ಮುಗಿಪುನ ಮುಟ್ಟ ಸಂಪೂರ್ಣವಾದ ಮುಲ್ಪ ಒಂಜಿ ಸೇವೆನ ಮನ್ಪೇರೆ ನಿಕ್ಲು ಸಂಪೂರ್ಣ ಮುಲ್ಪ ತೊಡಗಿಸವಾಡು ಈ ನಿಟ್ಟಿಡು ಮೇರೆ ಬಂಡರೆ ಜಿಲ್ಲೆಡ್ ಫಸ್ಟ್ ಪ್ರಥಮ ಎಂಕ ತೇರಿನ ಕಡೆ ಜಿಲ್ಲೆಡ ಕರ್ನಾಟಕದ ಅವಳು ಆತಿಸಿ ಎರಡನೇ ಕಾರ್ಯಕ್ರಮ ಅವಳು ತಂತಿಯರ ನೇತೃತ್ವಡೆ ಕೇರಳ ರಾವನುಂಡು ಐತ ಒಂಜಾವತ್ತು ಮಾಹಿತಿ ಪೇಪರ್ ಬರೋನುಂಡು ಅಲ್ಪ ಮೀಟಿಂಗ್ ನಾವು ನಮ್ಮ ತೂವನುಲ್ಲ ಅಲ್ತ ಅಂಜನೆ ನಮ್ಮಲ್ಲ ಅತ್ತ ಕೇರಳ ರಾಪನ ನೆತ್ತ ಪೇಪರ್ ಬರೋ ನ್ಯೂಸ್ ಬರೋನುಂಡು ಅವನುಂಡು ಮೀಟಿಂಗ್ ಅವನುಂಡು ಅಲ್ತ ಮಲ್ಲಿಕಾರ್ಜುನ ದೇವಸ್ಥಾನ ಅಂಚನೆ ಅಲ್ಪ ಆನಗ ನಮ್ಮ ಉಲ್ಪದ ವ್ಯವಸ್ಥೆಯನ್ನು ಅಕಲು ತೂದು ಅಲ್ಪ ಲೈನ್ ಜೋಡಿಸೋನಂಚಿನ ವ್ಯವಸ್ಥೆ ನಮ್ಮ ಮಾತ ಒಟ್ಟಾದ ಒಂಜಾದ ಮನ್ಪುಗ ಈ ನೆಟ್ಟಿಡು ಹೊರೆಕಾಣಿಕೆ ಸಂತೋಷನೆ ಬಂಡೇರು ಅಭೂತಪೂರ್ವ ಹೊರೆಕಾಣಿಕೆ ಅವಡೊಂದು ಎಂಗ್ಲ ಹೊರೆಕಾಣಿಕೆ ಸಮಿತಿ ಉಂಡು ಮಾತೆರ್ನ ಸಹಕಾರಡು ಈತೇಟ ಸೋಮೇಶ್ವರಕ್ಕೆ ಬೈದನ ಹೊರೆಕಾಣಿಕೆ ಮಾತ ಇತಿಹಾಸನೇ ನಿರ್ಮಾಣ ಮಂತಂಡು ಬ್ರಹ್ಮಾಳ ಸಟಾಯಮಡು ಈ ಸಲ ವಿಶೇಷವಾಗಿ ಈ ಸೇವೆಡ್ಲ ನಮ್ಮ ಹೊರೆಕಾಣಿಕೆಯನ್ನು ಸೋಮೇಶ್ವರ ಕೋಟಕರ ಉಳ್ಳಾಲ ಕೊಣಾಜೆ ಮುನ್ನ ಪೂರ ಗ್ರಾಮದಲ್ಲಿ ಒಟ್ಟಾದ ಒಂಜ ಸೇರ್ಪ ಒಂದು ಬರೀ ಪೊರ್ಲುದ ಹೊರೆಕಾಣಿಕೆ ಮೆರವಣಿಗೆಯನ್ನ ಈ ಕ್ಷೇತ್ರಕ್ಕೆ ಎತ್ತವನ ಜನ ಬೇಲಿನ ಮಾತು ಒಟ್ಟಾದ ಒಂಜ ಮನ್ಪುಗ ಬಂದು ಬೈದನ ಮಾತಿರಲ್ಲ ಒಂಜೇ ಪಾತ್ರಡು ಒಂದನ್ನು ನಟಿಸೊಂದು ತುಂಬ ದಿನಟ್ಟು ನಿಖಲು ಮಾತಿರಲ್ಲ ಸಹಕಾರ ಕೊರಲೆ ಬಂದು ವಿನಂತಿಯೊಟ್ಟಿಗೆ ಈ ಕಾರ್ಯಕ್ರಮವನ್ನು ಮುಗಿದೊಂದುಲ್ಲ ಪುಸ್ತಕ ಉಂಡು ಅವು ಕೂಪನ್ ಹತ್ತು ಸೇವಾ ರಶೀದಿ ಕೂಪನ್ ಉಂಡು ತಪ್ಪಾಪುನು ದಯಮಂತದ್ದು ಬುಕ್ ಕೊನೋದು ಆ ಜನತ ನಿಗಂಡು ಮಂತನ್ನ ಎಂಕ್ಲಿಗೆ ಒಂಜಾತು ಕೆಲಸ ಕಾರ್ಯ ಕಮ್ಮಿ ಆಪುಡು. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಶಿರವೇ ಗರ್ಭಗುಡಿ, ನನ್ನ ಹೃದಯವೇ ಮಂಟಪ, ನನ್ನ ಬಾಹುಗಳು ದೇವಸ್ಥಾನ ಪ್ರಾಕಾರಗಳು, ನನ್ನ ಪಾದವೇ ಗೋಪುರ, ದೇಹವೇ ದೇವಾಲಯ ಅಂತ ಬಸವಣ್ಣರು ಹೇಳಿದ್ದಾರೆ. ಹಾಗಾದರೆ ನಮ್ಮ ದೇಹದಲ್ಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಿದ್ದರೆ ಪ್ರತಿಯೊಬ್ಬರೂ ಕೂಡ ಆ ದೇವರನ್ನು ಸ್ಮರಣೆ ಮಾಡಬೇಕು, ಜಪ ಮಾಡಬೇಕು.
ಹಾಗೂ ತಪಸ್ಸು ಮಾಡಬೇಕು. ಇದು ಜೀವನದ ನಮ್ಮ ಒಂದು ಧ್ಯೇಯ. ತಪಸ್ಸು ನಮ್ಮ ಎಲ್ಲ ದುಃಖಗಳನ್ನು ಎದುರಿಸುವಂತಹ ನಮಗೆ ಶಾಶ್ವತವಾದಂತಹ ಒಂದು ಭದ್ರತೆ ಕವಚವಾದರೆ, ಹಾಗೆ ತಪಸ್ಸು ನಮ್ಮ ಧ್ಯೇಯದೆಡೆಗೆ ಹೋಗಲಿಕ್ಕೆ ಕೇಂದ್ರೀಕೃತವಾಗಿ ನಮ್ಮ ಮನಸ್ಸನ್ನು ಕೇಂದ್ರ ಮಾಡಲು ಇರುವಂತಹ ಒಂದು ಸಾಧನ. ಹಾಗೆ ದೇವಸ್ಥಾನವು ಒಂದು ವ್ಯಕ್ತಿತ್ವವನ್ನು ಬೆಳಗಿಸುವ ಒಂದು ಕ್ಷೇತ್ರ. ಅದು ಕೇವಲ ಅಲ್ಲಿರುವಂತಹ ವೈದಿಕರಿಗೆ, ತಂತ್ರಿಗಳಿಗೆ ಸೀಮಿತವಾದದ್ದಲ್ಲ. ಒಬ್ಬ ವ್ಯಕ್ತಿ ದೇವಸ್ಥಾನದ ಪಂಚಪ್ರಾಕಾರದೊಳಗೆ ಪ್ರವೇಶಿಸಿದಾಗ ನಾನು ಹಾಗೆ ಹೇಳಿದ ಹಾಗೆ ನಮ್ಮ ದೇಹವೇ ಒಂದು ದೇವಾಲಯವಾಗುವಾಗ ನಮ್ಮ ಶಿರದಲ್ಲಿ ಆ ದೇವರನ್ನು, ನಮ್ಮ ಶಿರ ಎಂಬುದು ನಮ್ಮ ಮನಸ್ಸು, ಆ ಮನಸ್ಸಲ್ಲಿ ಮಸ್ತಿಷ್ಕದಲ್ಲಿ ನಮ್ಮ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಾದರೆ ನಾವು ಅದನ್ನು ಜಪ ಮತ್ತು ತಪವನ್ನು ಮಾಡಬೇಕು. ಅದನ್ನು ಒಂದು ಪ್ರಯೋಗದಂತೆ ಸೋಮನಾಥ ದೇವಸ್ಥಾನ ಸಾನ್ನಿಧ್ಯದಲ್ಲಿ 10,000 ಜನವನ್ನು ಇಲ್ಲಿ ಒಟ್ಟುಗೂಡಿಸಿ ಅವರಿಂದ ಆ ಪಂಚಾಕ್ಷರಿ ಜಪವನ್ನು ಮಾಡುವಾಗ ಅಲ್ಲಿ ಸಮಷ್ಟಿ, ಅದರೊಟ್ಟಿಗೆ ವ್ಯಷ್ಟಿ ಅಂದರೆ ಒಂದು ವ್ಯಕ್ತಿ, ಹಾಗೂ ಸಮಷ್ಟಿ ಅಂದರೆ ಹಲವಾರು ವ್ಯಕ್ತಿತ್ವಗಳು ಸೇರುವಾಗ ಅದು ಸಮಷ್ಟಿ. ಅದು ಮುಷ್ಟಿ ಅಂದರೆ ಒಂದು ಬೆರಳು, ಅದನ್ನು ಒಟ್ಟಿಗೆ ಸೇರಿಸಿದಾಗ ಅದು ಸಮಷ್ಟಿ. ಹಾಗೆ ಸಮಷ್ಟಿಯಲ್ಲಿ ಬಲವಿದೆ ಎಂಬುದು ನಮ್ಮ ಧ್ಯೇಯ ವಾಕ್ಯ. ಹಾಗೆ ನಮ್ಮ ಮಣ್ಣು, ನಮ್ಮ ಆರಾಧನಾ ಕೇಂದ್ರ ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ, ಅದರೊಂದಿಗೆ ರಕ್ಷಣೆಗೋಸ್ಕರ, ನಮ್ಮ ಸಮೂಹದ ರಕ್ಷಣೆಗೋಸ್ಕರ, ನಮ್ಮ ಸಮಾಜ ರಕ್ಷಣೆಗೋಸ್ಕರ, ನಮ್ಮ ದೇಶದ ರಕ್ಷಣೆಗೋಸ್ಕರ ಐಕ್ಯತೆಯನ್ನು ಕೂಡ ಪ್ರತಿಪಾದಿಸುತ್ತಾ ಈ ಒಂದು ಮಹತ್ ಕಾರ್ಯಕ್ಕೆ ನಾವು ನಾಂದಿ ಹಾಡಿದ್ದೇವೆ. ಇವತ್ತು ಹಾಗೂ ಹಿಂದಿನ ದಿವಸಗಳಲ್ಲಿ ಹಲವಾರು ಸಭೆಯನ್ನು ಇದರ ಸಂಘಟಕರು ಅದನ್ನು ಆಯೋಜಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಜನರನ್ನು ಕೇಂದ್ರೀಕರಿಸ್ತಾ ಇದ್ದಾರೆ, ಕ್ರೋಢೀಕರಿಸ್ತಾ ಇದ್ದಾರೆ. ಎಲ್ಲರಿಗೂ ಇದರ ಮಹತ್ವವನ್ನು ತಿಳಿ ಹೇಳುತ್ತಾ ಇದ್ದಾರೆ. ಇದು ಒಂದು ಸಾಮಾನ್ಯ ವ್ಯಕ್ತಿಗೆ ದೇವಸ್ಥಾನದಲ್ಲಿ 1/4 ಗಂಟೆ ಅಥವಾ 1.5 ಗಂಟೆ ಮೌನವಾಗಿ ಕೂತು ಮನಸ್ಸಿನಲ್ಲಿ ಆ ಶಿವನನ್ನು ಧ್ಯಾನಿಸುತ್ತಾ ನಮ್ಮ ದೇಹ ಮತ್ತು ಮನಸ್ಸನ್ನು ಸುಸಂಸ್ಕೃತಗೊಳಿಸುತ್ತಾ ಅದಕ್ಕೆ ಒಂದು ಶಕ್ತಿಯನ್ನು ತುಂಬುವ ಒಂದು ಕೇಂದ್ರ. ನಾವು ತಂತ್ರಿಗಳೆಲ್ಲ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಮುಖಾಂತರ ಅಥವಾ ಬೇರೆ ಬೇರೆ ಹೋಮಗಳ ಮುಖಾಂತರ ಬಿಂಬಕ್ಕೆ ನಾವು ಚೈತನ್ಯ ಕೊಟ್ಟಾಗ ಆ ಬಿಂಬದ ಚೈತನ್ಯವನ್ನು ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅದನ್ನು ಪ್ರಹರಿಸಬೇಕು ಅಂತಾದರೆ ಆ ಭಕ್ತರಲ್ಲಿಯೂ ಕೂಡ ಆ ಚೈತನ್ಯವನ್ನು ಗ್ರಹಿಸುವಂತಹ, ಅದನ್ನು ಅನುಸಂಧಾನಗೊಳಿಸುವಂತಹ ಒಂದು ಶಕ್ತಿ ಕೊಡಬೇಕು. ಆ ಶಕ್ತಿಯನ್ನು ನಾವು ಪ್ರತಿಯೊಬ್ಬರಿಗೂ, ಇಲ್ಲಿ ಬರುವ ಪ್ರತಿಯೊಂದು ಭಕ್ತಾದಿಗಳಿಗೂ, ಈ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಆ ಶಕ್ತಿ, ಸೋಮನಾಥನ ಆ ಪಂಚಾಕ್ಷರಿ ಶಿವಶಕ್ತಿ ಅವನಿಗೆ ಲಭಿಸುವ ಒಂದು ಪ್ರಕ್ರಿಯೆ ಇದು ಮಹತ್ತಾದಂಥ ಪ್ರಕ್ರಿಯೆ. ಒಂದು ರೀತಿಯಲ್ಲಿ ನಾವು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದರ ಹಿಂದೆ ಇಂತಹ ಒಂದು ಯಾಗ ನಡೆದಿದೋ ಅಂತ ನನಗೆ ಗೊತ್ತಿಲ್ಲ, ನನ್ನ ತಿಳುವಳಿಕೆಯಲ್ಲಿ ಇಲ್ಲ. ಆದರೆ ಇದು ನಾವು ಇಲ್ಲಿ ಸುಮಾರು 365 ದಿವಸಗಳ ಕಾಲ ಭಜನೆ ನಡೆಸಿ ಅದರೊಟ್ಟಿಗೆ ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಇರುವಂತಹ ಒಂದು ಸಂದರ್ಭ. ಆ ಪೂರ್ಣಗೊಳಿಸುವ ಈ ಒಂದು ಸಂದರ್ಭ ದೊಡ್ಡ ರೀತಿಯಲ್ಲಿ ಎಲ್ಲರನ್ನು ಒಮ್ಮೆಲೆ, ಈ 10,000 ಮಂದಿಯನ್ನು ಒಮ್ಮೆಲೆ ಈ ಸಾನ್ನಿಧ್ಯದೆಡೆಗೆ ಸೆಳೆಯುವಂತಹ ಒಂದು ಕಾರ್ಯಕ್ರಮ. ನಾವು ಅದರಲ್ಲಿ ಭಾಗವಹಿಸಿದಾಗ ಅದರಲ್ಲಿ ಪರಿಪೂರ್ಣತೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ನಾನು ಹಾಗೆ ಹೇಳಿದಾಗೆ ವ್ಯಕ್ತಿಯಿಂದ ಹಾಗೂ ಸಮಷ್ಟಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಪ್ರಧಾನ. ಅವನ ವ್ಯಕ್ತಿತ್ವವನ್ನು ಬೆಳೆಸಿದಾಗಲೇ ಅವನ ಕುಟುಂಬ ಬೆಳೆಯುತ್ತದೆ. ಆ ಕುಟುಂಬ ಬೆಳೆದಾಗಲೇ ಸಮುದಾಯ ಬೆಳೆಯುತ್ತದೆ. ಸಮುದಾಯ ಬೆಳೆದಾಗ ಸಮಾಜ ಬೆಳೆಯುತ್ತದೆ. ಸಮಾಜ ಬೆಳೆದಾಗ ರಾಷ್ಟ್ರ ಬೆಳೆಯುತ್ತದೆ. ರಾಷ್ಟ್ರ ಉಳಿಯುತ್ತದೆ. ಆಗ ಅದನ್ನು ಉಳಿಸುವ ಒಂದು ಪ್ರಕ್ರಿಯೆಯು ಕೂಡ ಅದಂತ ಹೇಳ್ಕೊಳ್ಬೋದು. ಹಾಗೂ ಈ ಒಂದು ಪ್ರಕ್ರಿಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಭಾಗವಹಿಸುವುದು ಅದು ನಿಮ್ಮ ಸ್ವ ಆಸಕ್ತಿಗಾಗಿ, ಅದು ಇದರಿಂದ
ನಿಮಗೆ ಪ್ರಯೋಜನ ಇಲ್ಲದೆ ನಾನು ರಸೀದಿ ಮಾಡಿದ್ದೇನೆ, ಅದು ನೀವು ನನ್ನ ಪರವಾಗಿ ನೀವು ಮಾಡಿ ಅಂತ ಹೇಳಲಿಕ್ಕಲ್ಲ. ನೀವು ಮಾಡಬೇಕು, ನೀವು ಸ್ವಯಂ ಮಾಡಬೇಕು, ನೀವು ಸ್ವಯಂ ಜಪ ಮಾಡಬೇಕು, ನೀವು ಸ್ವಯಂ ತಪ ಮಾಡಬೇಕು. ಯಾಕಂತ ಕೇಳಿ ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲೇ ಇದೆ. ಇನ್ನೊಬ್ಬರು ನಿಮ್ಮನ್ನು ಉದ್ಧಾರ ಮಾಡಲು ಸಾಧ್ಯ ಇಲ್ಲ ಎಂಬುದು ಅದು ಸರ್ವತ್ರ ಸತ್ಯವಾದಂಥದ್ದು. ಆದ ಕಾರಣ ನಾವು ಉದ್ಧಾರ ಆಗಬೇಕು ಅಂತ ಆದರೆ ನಮ್ಮ ಮಸ್ತಿಷ್ಕ ಕೆಲಸ ಮಾಡಬೇಕು, ನಮ್ಮ ತಲೆ ಕೆಲಸ ಮಾಡಬೇಕು, ನಮ್ಮ ದೇಹ ಕೆಲಸ ಮಾಡಬೇಕು, ನಮ್ಮ ಮನಸ್ಸು ಕೆಲಸ ಮಾಡಬೇಕು. ಹಾಗೂ ಅದನ್ನು ನಾವು ಉಳಿಸಿಕೊಳ್ಳುವ, ಇರುವಂತಹ ದೈವಿಕ ಶಕ್ತಿಯನ್ನು ಉದ್ದೀಪನಗೊಳಿಸುವ, ನಾವು ಸ್ವತಂತ್ರರಾಗುವ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಈ ಒಂದು ಸಂದರ್ಭ ಆಹ್ವಾನಿಸ್ತಾ ಇದ್ದೇನೆ.